ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ಇಂದು ಇಲ್ಲಿ ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಲು ಸೇರಿದ್ದೇವೆ. ನಾವು ಮಂದಿರದ ಅಧ್ಯಕ್ಷರಾದ ನಾಮನೀಶ್ ದಾಸ್ ಪ್ರಭು, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ರಾಧಾ ಗೋವಿಂದರ ಪಾದ ಪದ್ಮಗಳ ಕೃಪೆ ಹಾಗೂ ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಕೃಪೆ ಆಶೀರ್ವಾದಗಳೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವಿಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ಶಬಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು 4ನೇ ಅಧ್ಯಾಯದಲ್ಲಿ ಕೃಷ್ಣನ ಬಗ್ಗೆ ದಿವ್ಯ ಜ್ಞಾನವನ್ನು ತಿಳ್ಕೊಂಡ್ವಿ. ದಿವ್ಯ ಜ್ಞಾನವನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ತಿಳ್ಕೊಂಡ್ವಿ. ಭಗವಂತ ಹೇಳ್ಕೊಟ್ಟ ನಮಗೆ. ನಂತರ ದಿವ್ಯ ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆನೂ ಭಗವಂತ ನಮಗೆ ತಿಳಿಸಿಕೊಟ್ಟ. ಅದೇ ರೀತಿ ತ್ಯಾಗಗಳನ್ನು ಮಾಡಬೇಕು ನಾವು ಅಂತ ಭಗವಂತ ಹೇಳ್ತಾನೆ. ಈ ಎಲ್ಲ ವಿಧದ ವೈದಿಕ ತ್ಯಾಗಗಳ ಫಲ ಅದರಿಂದ ನಮ್ಗೆ ಏನ್ ಸಿಗುತ್ತೆ? ದಿವ್ಯ ಜ್ಞಾನ ಸಿಗುತ್ತೆ. ಮತ್ತು ಇದು ಮುಕ್ತಿಗೆ ಮತ್ತು ಅಂತಿಮವಾಗಿ ಶುದ್ಧ ಭಕ್ತಿ ಸೇವೆಗೆ ಕಾರಣವಾಗುತ್ತೆ ಅಂತ ಭಗವಂತ ಹೇಳ್ತಾನೆ. ಸೊ ನಂತರ ಕೊನೆಯಲ್ಲಿ ಶಿಷ್ಯ ಪರಂಪರೆಯಿಂದ ಪಡೆದ ದಿವ್ಯ ಜ್ಞಾನದ ಮೂಲಕ ನಾವು ನಮ್ಮ ಪಾಪಗಳು ಎಲ್ಲ ನಾಶವಾಗುತ್ತೆ ಅಂತ ಭಗವಂತ ಹೇಳ್ತಾನೆ. ಮತ್ತೆ ಎಲ್ಲಾ ಕರ್ಮಗಳಿಗೂ ಪ್ರತಿಕ್ರಿಯೆಗಳಿವೆ. ಆದ್ದರಿಂದ ಒಬ್ಬನು ತನ್ನ ಕರ್ತವ್ಯವನ್ನು ದಿವ್ಯ ಜ್ಞಾನದಲ್ಲಿ ಮಾಡಬೇಕು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ದುಕೊಂಡು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಇಲ್ಲಿಗೆ ನಮ್ದು 4ನೇ ಅಧ್ಯಾಯವನ್ನು ಮುಗಿಸಿದ್ವಿ. ಸೊ ಈ 4ನೇ ಅಧ್ಯಾಯದ ಕೊನೆಯ ಪ್ರಶ್ನೆಯಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಸೊ 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, 42ನೇ ಶ್ಲೋಕದಲ್ಲಿ, ತಸ್ಮಾತ್ ಜ್ಞಾನ ಸಂಭೂತಂ ತತ್ಸ ಜ್ಞಾನಾತ್ಮನಃ ಚಿತ್ತೇನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ ಅಂತ ಹೇಳ್ತಾನೆ. ನೆನ್ನೆ ಈ ಕೊನೆಯ ಶ್ಲೋಕದಲ್ಲಿ ನಾವು ನಿಲ್ಲಿಸಿದ್ವಿ. ಅದರಿಂದ ಭಗವಂತ ಹೇಳ್ತಾನೆ, ಅರ್ಜುನ ಎದ್ದೇಳು, ಈ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತರಿಯಿಂದ ಕತ್ತರಿಸು ಮತ್ತು ಅರ್ಜುನ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಇಲ್ಲಿ ಭಗವಂತ ನಿಲ್ಲಿಸಿದ್ರು. ಸೊ ಈಗ ನಾವು ಮುಂದುವರಿಸ್ಕೊಂಡು ಹೋಗೋಣ. 5ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. 5ನೇ ಅಧ್ಯಾಯನ ಕರ್ಮಯೋಗ ಅಂತ ಕರೀತಾರೆ, ಅಥವಾ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡುವುದು. ಕರ್ಮಯೋಗ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡೋದು ಎರಡು ಒಂದೇ. ಸೊ ಅದನ್ನ ಭಗವಂತ ಈ ಅಧ್ಯಾಯದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ 5ನೇ ಅಧ್ಯಾಯವನ್ನು ನಾವು
ಮತ್ತೆ 5 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ವಿಭಾಗದಲ್ಲಿ ನಿಷ್ಕಾಮ ಕರ್ಮಯೋಗ, ಕೆಲಸವನ್ನು ತ್ಯಜಿಸುವುದಕ್ಕಿಂತ ಸುಲಭ. ಸೊ ಭಗವಂತ ಇಲ್ಲಿ ನಿರ್ಲಿಪ್ತತೆಯಿಂದ ಕೆಲಸ ಮಾಡುವುದಕ್ಕಿಂತ ಕೆಲಸ ತ್ಯಜಿಸುವುದೇ ಶ್ರೇಷ್ಠವೇ ಅಂತ ಅರ್ಜುನ ಮತ್ತೆ ಕೇಳ್ತಾನೆ. ಅದು 5.1ನೇ ಶ್ಲೋಕ. ಅದು ನಿರ್ಲಿಪ್ತತೆಯಿಂದ ಅಂದ್ರೆ ಕೆಲಸ ಮಾಡಬೇಕು ಮತ್ತೆ ಅದರ ಫಲ ನಮ್ಗೇನು ಬೇಡ, ಆ ರೀತಿಯ ಒಂದು ನಿರ್ಲಿಪ್ತತೆಯಿಂದ ಕೆಲಸ ಮಾಡುವುದಕ್ಕಿಂತ ಅದ್ರ ಬದಲು ಕೆಲಸ ಮಾಡೋದೇ ಬಿಟ್ಬಿಡೋದು ಒಳ್ಳೇದಲ್ವಾ ಅಂತ ಅರ್ಜುನ ಕೇಳ್ತಾನೆ. ಸೊ ಯಾವುದು ಶ್ರೇಷ್ಠ ಅಂತ ಹೇಳ್ತಾನೆ. ಸೊ ಭಗವಂತ ಏನ್ ಹೇಳ್ತಾನೆ, ಎರಡು ಒಂದೇ ಗುರಿಯ ಸಾಧನೆಗಳು ಎಂಬ ಅರ್ಥದಲ್ಲಿ ಕೃಷ್ಣ ಉತ್ತರಿಸುತ್ತಾನೆ. ಎರಡೂ ಸಮಾನ. ನಿರ್ಲಿಪ್ತತೆಯಿಂದ ಕೆಲಸ ಮಾಡುವುದು ಸುಲಭ ಮತ್ತು ಉತ್ತಮ, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀನು ಕೆಲಸನೂ ಮಾಡಬೇಕು ಮತ್ತು ನಿರ್ಲಿಪ್ತತೆಯಿಂದ ಮಾಡಬೇಕು. ಕೆಲಸ ಯಾಕೆ ಮಾಡಬೇಕು? ಅದು ನಿನ್ನ ಧರ್ಮ, ಅದರಿಂದ ಕೆಲಸ ಮಾಡಬೇಕು. ನಿರ್ಲಿಪ್ತತೆ ಯಾಕೆ ಬರಬೇಕು ನಮಗೆ? ಅದರಿಂದ ಬರುವ ಕರ್ಮ ಫಲಗಳು ನಮಗೆ ಬೇಡ. ಅದಕ್ಕೋಸ್ಕರ ನಾವು ಆ ನಿರ್ಲಿಪ್ತತೆಯಿಂದ ಕೆಲಸ ಮಾಡಬೇಕು. ಸೊ ನಂತರ ಭಗವಂತ ನಿಷ್ಕಾಮ ಕರ್ಮವನ್ನು ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತಾನೆ 2ನೇ ವಿಭಾಗದಲ್ಲಿ. 3ನೇ ವಿಭಾಗದಲ್ಲಿ ಜ್ಞಾನದ ಮೂಲಕ ಹೇಗೆ ನಾವು ವಿಮೋಚನೆಯನ್ನು ಪಡೆಯುವುದು, ಅಂದ್ರೆ ಮುಕ್ತಿಯನ್ನು ಪಡೆಯುವುದು ಅನ್ನೋದ್ರ ಬಗ್ಗೆ ಭಗವಂತ ಹೇಳ್ಕೊಡ್ತಾನೆ. ನಂತರ ಆ 4ನೇ ವಿಭಾಗದಲ್ಲಿ ಅಷ್ಟಾಂಗ ಯೋಗದ ಮೂಲಕ ನಾವು ವಿಮೋಚನೆಯನ್ನು ಹೇಗೆ ಪಡೆಯಬಹುದು ಒಂದು ಮುನ್ನೋಟವನ್ನು ಕೊಡ್ತಾನೆ. ಅಷ್ಟಾಂಗದ ಯೋಗದ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ನಮಗೆ ನೋಡ್ಲಿಕ್ಕಿದ್ದೀವಿ. ಸೊ ನಂತರ ವಿಮೋಚನೆಯ ವೇದಿಕೆಯಲ್ಲಿ ಶಾಂತಿ. ಕೃಷ್ಣನ ಪೂರ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿಯು ಭೌತಿಕ ದುಃಖಗಳ ನೋವಿನಿಂದ ವಿಮೋಚನೆಯನ್ನು ಪಡೆಯುತ್ತಾನೆ. ಇದು ಕೊನೆಯ ಶ್ಲೋಕ. ಸೊ ಅಲ್ಲಿಗೆ ನಮ್ಮ 5ನೇ ಅಧ್ಯಾಯ ಮುಗಿದು. ಸ್ವಲ್ಪ ಸಣ್ಣ ಅಧ್ಯಾಯ. ಸೊ 5ನೇ ಅಧ್ಯಾಯದಲ್ಲಿ ಇಷ್ಟು ಶ್ಲೋಕ ಇದೆ. ಸೊ ಈ 5ನೇ ಅಧ್ಯಾಯದ ಒಂದು ಮಹಾತ್ಮೆ ಏನಂದ್ರೆ, ಗೀತಾ ಮಹಾತ್ಮೆಯಲ್ಲಿ ಒಂದು ಸಂದರ್ಭ ಬರುತ್ತೆ. ಅದರಲ್ಲಿ ಇಬ್ರು ಮಹಾಪಾಪಿಗಳಿರ್ತಾರೆ. ಅವರು ಯಾವುದೋ ಒಂದು ಕಾರಣವಶಾತ್ ಒಬ್ಬ ಪ್ರಾಣವನ್ನು ಬಿಟ್ಟಾಗ ಅವರು ಇದಕ್ಕೆ ಹೋಗ್ತಾರೆ. ಯಾರು? ಯಮಧರ್ಮರಾಜನ ಬಳಿ ಹೋಗ್ತಾನೆ. ಯಮಧರ್ಮನ ಹತ್ರ ಹೋದಾಗ ಯಮಧರ್ಮ ಹೇಳ್ತಾನೆ, ನಿಮ್ಮ ಎಲ್ಲಾ ಪಾಪಗಳು ಮುಕ್ತವಾಗಿದ್ದಾವೆ, ನೀವು ವೈಕುಂಠ ಲೋಕಕ್ಕೆ ಹೋಗ್ತಾ ಇದ್ದೀರಾ ಇವಾಗ ಅಂತಂದ್ರೆ ಅವ್ರನ್ನ ವೈಕುಂಠ ಲೋಕಕ್ಕೆ ಕಳಿಸ್ತಾನೆ. ಸೊ ಅಲ್ಲಿ ಹೋಗುವಕ್ಕೆ ಮುಂಚೆ ಅವರು ಯಮಧರ್ಮರಾಜನ್ ಕೇಳ್ತಾರೆ, ನಾವು ಮಹಾಪಾಪಿಗಳು, ನಮ್ಗೆ ಹೇಗೆ ಈ ವೈಕುಂಠ ಲೋಕ ಸಿಗ್ತಾ ಇದೆ ಅಂತ ಹೇಳಿ. ಆಗ ಯಮಧರ್ಮರಾಜ ಹೇಳ್ತಾನೆ, ಒಟ್ಟು ಅಂತ ಒಬ್ಬ ಇದ್ದ ಗಂಗಾ ನದಿ ತೀರದಲ್ಲಿ. ಅವನು ಪ್ರತಿನಿತ್ಯ ಈ ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ಅವನು ಪ್ರತಿನಿತ್ಯ ಪಠಿಸ್ತಾ ಇದ್ನಂತೆ. ಅವನು ಪ್ರಾಣವನ್ನು ಬಿಟ್ಟಾಗ ಅವನ ಆ ದೇಹದ ಒಂದು ಏನಿದೆ, ಆ ದೇಹದ ಮೂಳೆ ಎಲುಬುಗಳು ಈ ಇಬ್ಬರ ದೇಹದ್ದು ಅದಕ್ಕೆ ತಗಲ್ಬಿಡ್ತಂತೆ. ಸೊ ಅಷ್ಟ ಮಾತ್ರಕ್ಕೇನೆ ಅವರು ಈ ಎಲ್ಲ ಪಾಪಗಳಿಂದ ವಿಮೋಚನೆಯನ್ನು ಪಡೆದು ಅವರು ವೈಕುಂಠ ಲೋಕಗಳಿಗೆ ಹೋಗ್ಲಿಕ್ಕೆ ಯೋಗ್ಯರಾಗ್ತಾರೆ. ಸೊ ಇಷ್ಟು ಈ 5ನೇ ಅಧ್ಯಾಯದ ಫಲಶ್ರುತಿ ಇದು. ಸೊ ಅದರಿಂದ 5ನೇ ಅಧ್ಯಾಯನ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ. 5ನೇ ಅಧ್ಯಾಯನ ಮುಂದುವರಿಸ್ಕೊಂಡು ಹೋಗೋಣ ಇವಾಗ. ಐದನೇ ಅಧ್ಯಾಯ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಭಗವದ್ಗೀತೆ? ಕಾಣಿಸ್ತಿದೆ ಪ್ರಭು. ಹರೇ ಕೃಷ್ಣ. 5ನೇ ಅಧ್ಯಾಯ 5, ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂ ಚ ಶಂಸಸಿ ಯತ್ ಶ್ರೇಯಃ ಏತಯೋ ಏಕಂ ತತ್ಮೇ ಬ್ರೂಹಿ ಸುನಿಶ್ಚಿತಂ. ಯಾರು ಓದ್ತೀರಾ? ಅನುವಾದದಿಂದ ಓದ್ಕೊಂಡೋಗಿ, ಶ್ಲೋಕ ಏನ್ ಬೇಡ. ಓದ್ಲಾ ಪ್ರಭುಜಿ? ಓದಿ ಸೌಮ್ಯ ಜೊತೆ ಓದಿ. ಅನುವಾದದಿಂದ ಓದ್ಕೊಂಡೋಗಿ. ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಈಗ ಅರ್ಜುನನಿಗೆ ಕನ್ಫ್ಯೂಷನ್ ಆಗಿದೆ. ಕರ್ಮವನ್ನು ಬಿಡಬೇಕು ಅಂತ ಹೇಳ್ತೀಯಾ ಮತ್ತು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತೀಯಾ? ಸೊ ಈಗ ನನಗೆ ಕನ್ಫ್ಯೂಷನ್, ಮಾಡಬೇಕು ಬಿಡಬೇಕು, ಏನ್ ಮಾಡಬೇಕು, ಸೊ ಯಾವುದು ಶ್ರೇಯಸ್ಕರ ನನಗೆ ಖಚಿತವಾಗಿ ಹೇಳು ಅಂತ ಹೇಳ್ಬಿಟ್ಟು. ಸೊ ಅದರ ಭಾವಾರ್ಥವನ್ನು ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಓದಿ ಮಾತಾಡಿ. ಭಾವಾರ್ಥ. ಭಗವದ್ಗೀತೆಯ ಈ 5ನೇ ಅಧ್ಯಾಯದಲ್ಲಿ ಭಗವಂತನು ಭಕ್ತಿ ಸೇವೆಯು ಒಣ ಊಹಾತ್ಮಕ ಚಿಂತನೆಗಿಂತ ಉತ್ತಮ ಎಂದು ಹೇಳುತ್ತಾನೆ. ಊಹಾತ್ಮಕ ಚಿಂತನೆಗಿಂತ ಭಕ್ತಿ ಸೇವೆಯು ಸುಲಭ ಕೂಡ, ಏಕೆಂದರೆ ಅದು ಆಧ್ಯಾತ್ಮಿಕ ಸ್ವಭಾವದ್ದು.
ಆದ್ದರಿಂದ ಅದು ನಮ್ಮನ್ನು ಕರ್ಮಬಂಧನದಿಂದ ಬಿಡುಗಡೆ ಮಾಡುತ್ತದೆ. ಎರಡನೇ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಮತ್ತು ಭೌತಿಕ ಶರೀರದಲ್ಲಿ ಅದು ಬಂಧಿತವಾಗಿರುವುದನ್ನು ಕುರಿತು ಪ್ರಾಥಮಿಕವಾದ ಸಂಗತಿಗಳನ್ನು ವಿವರಿಸಲಾಯಿತು. ಬುದ್ಧಿಯೋಗ ಅಥವಾ ಭಕ್ತಿ ಸೇವೆಯ ಮೂಲಕ ಈ ಭೌತಿಕ ಸೆರೆಯಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂದು ವಿವರಿಸಲಾಯಿತು. ಮೂರನೇ ಅಧ್ಯಾಯದಲ್ಲಿ ಜ್ಞಾನದ ನೆಲೆಗೆ ಏರಿದವನು ಯಾವ ಕರ್ತವ್ಯಗಳನ್ನು ಮಾಡಬೇಕಿಲ್ಲ ಎಂದು ವಿವರಿಸಲಾಯಿತು. ನಾಲ್ಕನೇ ಅಧ್ಯಾಯದಲ್ಲಿ ಎಲ್ಲ ಯಜ್ಞವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಭಗವಂತನು ಎಲ್ಲ ಅರ್ಜುನನಿಗೆ ಕರ್ಮವು ಎಲ್ಲ ಕರ್ಮ ಬುಕ್ ಓಕೆ ಎಲ್ಲ ಕರ್ಮವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಭಗವಂತನು ಅರ್ಜುನನಿಗೆ ಹೇಳಿದನು. ಆದರೆ ನಾಲ್ಕನೇ ಅಧ್ಯಾಯದ ಅಂತ್ಯದಲ್ಲಿ ಭಗವಂತನು ಅರ್ಜುನನಿಗೆ ಪರಿಪೂರ್ಣ ಜ್ಞಾನದಲ್ಲಿ ನೆಲೆಗೊಂಡಿದ್ದು ಜಾಗೃತನಾಗಿ ಯುದ್ಧ ಮಾಡಬೇಕೆಂದು ಹೇಳಿದನು. ಹೀಗೆ ಕೃಷ್ಣನು ಏಕಕಾಲದಲ್ಲಿ ಭಕ್ತಿಪೂರ್ವಕವಾದ ಕರ್ಮದ ಮಹತ್ವವನ್ನು ಮತ್ತು ಜ್ಞಾನದ ನೆಲೆಯಲ್ಲಿ ಅಕರ್ಮದ ಮಹತ್ವವನ್ನು ಒತ್ತಿ ಹೇಳಿದನು. ಕೃಷ್ಣನ ಈ ಮಾತುಗಳಿಂದ ಅರ್ಜುನನು ಗಲಿಬಿಲಿಗೊಂಡದ್ದಲ್ಲದೆ ಅವನ ಸಂಕಲ್ಪ ಶಕ್ತಿಯೇ ಗೊಂದಲಕ್ಕೀಡಾಯಿತು. ಜ್ಞಾನದ ನೆಲೆಯಲ್ಲಿ ನಿಂತು ತ್ಯಾಗ ಮಾಡುವುದು ಎಂದರೆ ಎಲ್ಲ ಬಗೆಯ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಿ ಬಿಡುವುದು ಎಂದು ಅರ್ಜುನ ಅರ್ಥ ಮಾಡಿಕೊಂಡ. ಆದರೆ ಭಕ್ತಿ ಸೇವೆಯಲ್ಲಿರುವಾತ ಕಾರ್ಯ ಮಾಡುವಾಗ ಅದು ನಿಷ್ಕ್ರಿಯೆ ಹೇಗಾಗುತ್ತದೆ? ಇದನ್ನೇ ಬೇರೆ ಮಾತುಗಳಲ್ಲಿ ಹೀಗೆ ಹೇಳಬಹುದು. ಜ್ಞಾನದಲ್ಲಿ ತ್ಯಾಗ ಅಥವಾ ಸನ್ಯಾಸವೆಂದರೆ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಡುವುದು ಎಂದು ಅರ್ಜುನನಿಗೆ ತೋರಿತು. ಏಕೆಂದರೆ ಕರ್ಮ ಮತ್ತು ತ್ಯಾಗ ಒಂದಕ್ಕೊಂದು ಹೊಂದುವುದಿಲ್ಲ. ಆದರೆ ಸಂಪೂರ್ಣವಾದ ಜ್ಞಾನದಲ್ಲಿ ಮಾಡುವ ಕರ್ಮವು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಆದುದರಿಂದ ಅದು ಅಕರ್ಮದಂತೆಯೇ. ಇದು ಅರ್ಜುನನಿಗೆ ತಿಳಿದಂತೆ ಕಾಣುವುದಿಲ್ಲ. ಆದ್ದರಿಂದ ತಾನು ಪೂರ್ತಿಯಾಗಿ ಕರ್ಮವನ್ನು ಬಿಟ್ಟು ಬಿಡಬೇಕೆ ಅಥವಾ ಪೂರ್ಣ ಜ್ಞಾನದ ನೆಲೆಯಲ್ಲಿ ನಿಂತು ಕರ್ಮ ಮಾಡಬೇಕೆ ಎಂದು ಕೇಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು. ಸೊ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳುವ ಉತ್ತರಗಳಿಂದ ಅರ್ಜುನನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಕೃಷ್ಣನು ಏಕಕಾಲದಲ್ಲಿ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ ಮತ್ತು ಜ್ಞಾನದ ನೆಲೆಯಲ್ಲಿ ಕರ್ಮವನ್ನು ಆಚರಿಸದೇ ಇರೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾನೆ. ಸೊ ಇದು ಏನು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಅರ್ಜುನ ಇವಾಗ ಕನ್ಫ್ಯೂಷನ್ ಆಗಿದೆ ಅರ್ಜುನಿಗೆ. ಸೊ ಎಲ್ಲ ಬಗೆಯ ಜ್ಞಾನದ ನೆಲೆಯಲ್ಲಿ ನಿಂತು ಎಲ್ಲ ಬಗೆಯ ಇಂದ್ರಿಯಗಳನ್ನು ಕಾರ್ಯ ನಿಲ್ಲಿಸಿಬಿಡುವುದು ಅಂತ ಅರ್ಥ ಮಾಡ್ಕೊಂಡು, ಅಂದ್ರೆ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಇಂದ್ರಿಯ ಕಾರ್ಯಗಳು ನಿಲ್ಲಿಸ್ಬಿಡೋದು. ಸೊ ಅದು ಅರ್ಜುನನ ಅರ್ಥ ಮಾಡ್ಕೊಂಡಿರೋದು. ಸೊ ಆದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ಭಗವಂತ ಹೇಳಿದ ಭಕ್ತಿ ಸೇವೆಯಲ್ಲಿ ಕಾರ್ಯ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಕ್ತಿ ಸೇವೆಯಲ್ಲಿ ಕಾರ್ಯ ಮಾಡುವುದು ನಿಷ್ಕ್ರಿಯೆ ಹೇಗಾಗುತ್ತೆ, ಸನ್ಯಾಸ ಹೇಗಾಗುತ್ತೆ? ಸೊ ಇದರಿಂದ ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅದರಿಂದ ಅರ್ಜುನ ಕೃಷ್ಣನ ಕೇಳ್ತಾನೆ, ಭಗವಂತ ನನಗೆ ತಿಳಿಸಿ ಹೇಳು, ನಾನು ಪೂರ್ತಿಯಾಗಿ ಕರ್ಮವನ್ನು ಬಿಟ್ಟು ಬಿಡಬೇಕೆ ಅಥವಾ ಪೂರ್ಣ ಜ್ಞಾನದ ನೆಲೆಯಲ್ಲಿ ನಿಂತು ಕರ್ಮ ಮಾಡಬೇಕೆ? ಯಾವ್ದು ಮಾಡ್ಬೇಕು ನಾನು? ಪೂರ್ತಿಯಾಗಿ ಕರ್ಮ ಬಿಡುವುದಂದ್ರೆ ಕರ್ಮ ಸನ್ಯಾಸ, ಕರ್ಮವನ್ನು ಬಿಟ್ಟೇ ಬಿಡೋದು ಅತ್ಲಾಗೆ, ಅಥವಾ ಪೂರ್ಣ ಜ್ಞಾನದ ನೆಲೆಯಲ್ಲಿ ನಿಂತು ಕರ್ಮ ಮಾಡಬೇಕೆ? ಏನ್ ಮಾಡಬೇಕು ಅಂತ ಅರ್ಜುನನಿಗೆ ಪ್ರಶ್ನೆಗೆ ಮುಂದೆ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ್ಕರ ಉಭೌ ತಯೋತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಯಾರು ಓದ್ತೀರಾ ಇವಾಗ? ಹರೇ ಕೃಷ್ಣ ಪ್ರಭುಜಿ ಓದ್ತೇನೆ. ಹಾ. ಅನುವಾದ ಶೈಲ ಪ್ರಭುಪಾದರಿಂದ ಶೈಲ ಪ್ರಭುಪಾದರ ಜಯವಾಗಲಿ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಾವಾರ್ಥ: ಫಲಾಪೇಕ್ಷೆಯಿಂದ ಕೂಡಿದ ಇಂದ್ರಿಯ ತೃಪ್ತಿಯನ್ನು ಬಯಸುವ ಕರ್ಮಗಳು ಐಹಿಕ ಬಂಧನಕ್ಕೆ ಕಾರಣ. ದೈಹಿಕ ಸುಖದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಕಾರ್ಯಗಳಲ್ಲಿ ಮನುಷ್ಯನು ತೊಡಗಿರುವಷ್ಟು ಕಾಲವು ಆತನು ಒಂದು ಬಗೆಯ ದೇಹದಿಂದ ಇನ್ನೊಂದು ಬಗೆಯ ದೇಹಕ್ಕೆ ಸಾಗುತ್ತಿರುವುದು ಖಂಡಿತ. ಇದರಿಂದ ಐಹಿಕ ಬಂಧನವು ನಿರಂತರವಾಗಿ ಮುಂದುವರಿಯುತ್ತಿರುವುದು. ಶ್ರೀಮದ್ ಭಾಗವತವು 5.5.46 ಇದನ್ನು ಹೀಗೆ ದೃಢಪಡಿಸುತ್ತದೆ. ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಯದೀಂದ್ರಿಯ ಪ್ರೀತಯ ಆಪ್ನೋತಿ ನ ಸಾಧು ಮನ್ಯೇತ ಆತ್ಮನೋ ಹಯಂ ಆಸನ್ನಪಿ ಕ್ಲೇಶದ ಆಸದೇಹ ಪರಾಭವಸ್ತಾವದ ಬೋಧಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಯಾವನ್ ಕ್ರಿಯಾಸ್ತವರಿದಂ ಮನೋ ವೈ ಕರ್ಮಾತ್ಮಕಂ ಹೇನ ಶರೀರ ಬಂಧಃ.
ಏವಂ ಮನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯಾಯಾತ್ಮನ್ಯುಪದೀಯಮಾನೆ ಪ್ರೀತಿರ್ನಯ ವನ್ಮಯಿ ವಾಸುದೇವೇನ ಮುಚ್ಯತೆ ದೇಹ ಯೋಗೇನ ತಾವತ್. ಇಂದ್ರಿಯ ತೃಪ್ತಿಗಾಗಿ ಜನರು ಉನ್ಮತ್ತರಾಗುತ್ತಾರೆ. ಯಾತನೆಗಳಿಂದ ತುಂಬಿದ ಈಗಿನ ಶರೀರವು ಹಿಂದಿನ ಜನ್ಮಗಳಲ್ಲಿ ಫಲಾಪೇಕ್ಷೆಗಳಿಂದ ಕರ್ಮಗಳನ್ನು ಮಾಡಿದ್ದರ ಪರಿಣಾಮ ಎಂದು ಅವರಿಗೆ ತಿಳಿಯದು. ದೇಹವು ಅಲ್ಪ ಕಾಲದ್ದಾದರೂ ಅನೇಕ ರೀತಿಗಳಲ್ಲಿ ತೊಂದರೆ ಕೊಡುತ್ತದೆ. ಆದ್ದರಿಂದ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವುದು ಒಳ್ಳೆಯದಲ್ಲ. ಒಬ್ಬ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಕುರಿತು ಜಿಜ್ಞಾಸೆ ಮಾಡದೇ ಇರುವವರೆಗೆ ಅವನು ಬದುಕಿನಲ್ಲಿ ವಿಫಲನಾದವನು ಎಂದು ಭಾವಿಸಬೇಕು. ನಿಜವಾದ ಸ್ವರೂಪವು ತಿಳಿಯುವವರೆಗೆ ಅವನು ಇಂದ್ರಿಯ ತೃಪ್ತಿಗಾಗಿ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಬೇಕಾಗುತ್ತದೆ. ಇಂದ್ರಿಯ ತೃಪ್ತಿಯ ಪ್ರಜ್ಞೆಯಲ್ಲಿ ಮುಳುಗಿರುವವರೆಗೆ ಮನುಷ್ಯನು ದೇಹದಿಂದ ದೇಹಕ್ಕೆ ಸಾಗುತ್ತಿರಬೇಕಾಗುತ್ತದೆ. ಮನಸ್ಸು ಕಾಮ್ಯ ಕರ್ಮ ವಶವಾಗಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ದರೂ ಮನುಷ್ಯನು ವಾಸುದೇವನ ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಮನುಷ್ಯನಿಗೆ ಐಹಿಕ ಅಸ್ತಿತ್ವದ ಬಂಧನದಿಂದ ಮುಕ್ತನಾಗುವ ಅವಕಾಶ ಲಭ್ಯವಾಗುತ್ತದೆ. ಆದ್ರಿಂದ ಜ್ಞಾನವು ನಾನು ಈ ಜಡ ಶರೀರವಲ್ಲ, ಆತ್ಮ ಎಂಬ ಅರಿವು ಮುಕ್ತಿಗೆ ಸಾಲದು. ಚೇತನಾತ್ಮನ ನೆಲೆಯಿಂದ ಮನುಷ್ಯನು ಕ್ರಿಯಾಶೀಲನಾಗಬೇಕಾಗುತ್ತದೆ. ಇಲ್ಲವಾದರೆ ಐಹಿಕ ಬಂಧನದಿಂದ ಮುಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕರ್ಮವು ಮಾತ್ರ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮವಲ್ಲ. ಪೂರ್ಣ ಜ್ಞಾನದಿಂದ ಮಾಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಫಲಾಪೇಕ್ಷೆ ಇರುವ ಕೆಲಸಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಹೃದಯವು ಪರಿಶುದ್ಧವಾಗುವುದಿಲ್ಲ. ಹೃದಯವು ಪರಿಶುದ್ಧವಾಗುವವರೆಗೆ ಮನುಷ್ಯನು ಫಲಾಪೇಕ್ಷೆಯ ನೆಲೆಯಲ್ಲಿಯೇ ಕಾರ್ಯ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮವು ತಂತಾನೇ ಕರ್ಮಫಲದಿಂದ ಮನುಷ್ಯನು ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಇದರಿಂದ ಮನುಷ್ಯನು ಐಹಿಕ ನೆಲೆಗೆ ಇಳಿಯುವ ಅಗತ್ಯವಿರುವುದಿಲ್ಲ. ಕರ್ಮತ್ಯಾಗದಲ್ಲಿ ವ್ಯಕ್ತಿ ವಿಫಲನಾಗುವ ಅಪಾಯ ಇದ್ದೇ ಇದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಕರ್ಮಾಚರಣೆ ಮಾಡುವುದು ಯಾವಾಗಲೂ ಕರ್ಮತ್ಯಾಗಕ್ಕಿಂತ ಉತ್ತಮವಾದದ್ದು. ಕೃಷ್ಣ ಪ್ರಜ್ಞೆ ಇಲ್ಲದ ಕರ್ಮತ್ಯಾಗವು ಅಪೂರ್ಣವಾದದ್ದು. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.2.258 ಇದನ್ನು ದೃಢಪಡಿಸಿದ್ದಾರೆ. ಪಾಪಕೃತಯ ಬುದ್ಧಿಯ ಹರಿಸಂಬಂಧಿ ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಓದಿ ಪ್ರಭುಜಿ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದ್ದು. ಯಾರೂ ಯಾವ ವಸ್ತುವಿನ ಮೇಲೂ ತಮ್ಮ ಒಡೆತನವನ್ನು ಸಾಧಿಸಬಾರದು ಎನ್ನುವ ಅರಿವಿನಿಂದ ಮಾಡಿದ ತ್ಯಾಗವು ಸಂಪೂರ್ಣವಾದದ್ದು. ವಾಸ್ತವವಾಗಿ ಯಾವುದೂ ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾದ್ದರಿಂದ ಎಲ್ಲವನ್ನೂ ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯಾವಾದಿ ಪಂಥದ ಸನ್ಯಾಸಿಯು ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ನಾವು ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ನಾವು ಎಲ್ಲಿವರೆಗೂ ಫಲಾಪೇಕ್ಷೆಯಿಂದ ಕೂಡಿದ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮಗಳೇ ನಮ್ಮನ್ನು ಬಂಧನಕ್ಕೆ ತಗೊಂಡು ಹೋಗ್ತವೆ. ಸೊ ಅದರಿಂದ ಭಗವಂತ ಇಲ್ಲಿ ಹೇಳಿದ್ದಾನೆ, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಕೂಡ ನಮಗೆ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗ್ತವೆ. ಕರ್ಮ ಸನ್ಯಾಸ ಅಂದರೆ ಏನು? ಕರ್ಮದ ಫಲದ ಸನ್ಯಾಸವನ್ನು ಮಾಡುವುದು. ನಾವು ಕರ್ಮವನ್ನು ಸನ್ಯಾಸ ಮಾಡೋದಲ್ಲ, ಕರ್ಮದ ಫಲವನ್ನು ನಾವು ಸನ್ಯಾಸ ಕೊಟ್ಬಿಡೋದು. ಭಕ್ತಿ ಸೇವಾ ಕರ್ಮ ಅಂದರೆ ಏನು? ಯಾವಾಗಲೂ ಭಗವಂತನ ಚಿಂತೆಯಲ್ಲಿ ಇದ್ದುಕೊಂಡು ನಾವು ಕರ್ಮ ಮಾಡುವುದು, ಅದು ಭಕ್ತಿ ಸೇವಾ ಕರ್ಮ. ಸೊ ಇವಾಗ ನಾವು ಕರ್ಮ ಸನ್ಯಾಸ ಮಾಡೋದಂದ್ರೆ ಸುಲಭ ಅಲ್ಲ. ಕರ್ಮ ಸನ್ಯಾಸ ಮಾಡೋದು ಅಂದರೆ ನಾವು ಕರ್ಮ ಎಲ್ಲ ಮಾಡಬೇಕು, ಅದರ ಬರುವ ಫಲವನ್ನು ನಾವು ಭಗವಂತನಿಗೆ ಕೊಡಬೇಕು. ಅದು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ. ಆದರೆ ಎರಡೂ ಮಾರ್ಗಗಳು ಮುಕ್ತಿಪಥಕ್ಕೆ ಕೊಂಡೊಯ್ತವೆ. ಆದರೆ ಭಕ್ತಿ ಸೇವಾ ಕರ್ಮ ಮಾಡುವುದು ಸುಲಭ. ಯಾಕಂದ್ರೆ ಭಗವಂತನ ನಾಮ ಸ್ಮರಣೆ ಮಾಡ್ಕೋತಾ ಭಗವಂತನ ಚಿಂತೆಯನ್ನು ಮಾಡ್ತಾ ನಮ್ಮ ದೈನಂದಿನ ಕರ್ತವ್ಯಗಳನ್ನು ಮಾಡ್ಕೋತಾ ಇದ್ರೆ ಅದು ಭಕ್ತಿ ಸೇವಾ ಕರ್ಮ ಆಗ್ಬಿಡುತ್ತೆ. ಸೊ ಎರಡೂ ಕೂಡ ಮುಕ್ತಿಪಥಕ್ಕೆ ಕರ್ಕೊಂಡು ಹೋಗ್ತವೆ. ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಭಕ್ತಿ ಸೇವಾ ಕರ್ಮ ಒಳ್ಳೆಯದು, ಉತ್ತಮ. ಅದು ಕರ್ಮ ಸನ್ಯಾಸಕ್ಕಿಂತ ಭಕ್ತಿ ಸೇವಾ ಕರ್ಮ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಾವು ಈ ದೇಹದಿಂದ ದೇಹಕ್ಕೆ ನಾವು ಹೋಗ್ತಾನೆ ಇರ್ತೇವೆ. ಎಲ್ಲಿವರೆಗೂ ಫಲಾಪೇಕ್ಷೆಯಿಂದ ಕೂಡಿದ ನಾವು ಕರ್ಮಗಳನ್ನು ಮಾಡ್ತೀವಿ ಅಲ್ಲಿವರೆಗೂ ಒಂದೇ ದೇಹದಿಂದ ಇನ್ನೊಂದು ದೇಹಕ್ಕೆ
ಹೋಗ್ತಾನೆ ಇರ್ತೀವಿ. ಸೊ ಅದರಿಂದ ಇಂದ್ರಿಯ ತೃಪ್ತಿಗಾಗಿ ನಾವು ಕಾಮನ್ ಆಗಿ ಜನರು ಏನ್ ಮಾಡ್ತಾರೆ, ಇಂದ್ರಿಯ ತೃಪ್ತಿಗಾಗಿ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೇವೆ. ಅದರಿಂದ ಯಾತನೆಗಳನ್ನು ತುಂಬಿದ ಈ ಶರೀರವು ಈಗ ಏನ್ ನಾವು ಅನುಭವಿಸ್ತಾ ಇದ್ದೇವೆ, ಹಿಂದಿನ 4ನೇ ಅಧ್ಯಾಯದಲ್ಲಿ ನೋಡಿದಂಗೆ ನಾವು ಈಗ ಏನು ಅನುಭವಿಸ್ತಾ ಇದ್ದೀವಿ ನಾವು, ಅದು ಹಿಂದೆ ಮಾಡಿದ ಕರ್ಮಗಳ ಫಲಗಳು. ಸೊ ಮತ್ತೆ ಈಗ ನಾವು ಮಾಡ್ತಾ ಇರೋ ಕರ್ಮಗಳ ಫಲಗಳನ್ನು ನಾವು ಮುಂದೆ ಅನುಭವಿಸ್ಲಿಕ್ಕಿದ್ದೀವಿ. ಅದು ಈ ತಕ್ಷಣ ಇರ್ಬೋದು, ಕೆಲವೇ ದಿನಗಳಿರ್ಬೋದು, ಕೆಲವು ವರ್ಷಗಳಿರ್ಬೋದು, ಅಥವಾ ಮುಂದಿನ ಜನ್ಮದಲ್ಲೂ ನಮ್ಗೆ ಬಂದ್ರು ಬರಿಬೋದು. ಅದು ನಮಗೆ ತಿಳಿತಾ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀವಿ, ಮತ್ತಷ್ಟು ಇಂದ್ರಿಯ ತೃಪ್ತಿಯನ್ನು ಮಾಡ್ತಾನೆ ಇದ್ದೀವಿ. ಸೊ ಅದರಿಂದ ಭಗವಂತ ಹೇಳ್ತಾನೆ, ಇಂದ್ರಿಯ ತೃಪ್ತಿಯ ಪ್ರಜ್ಞೆಯಲ್ಲಿ ಯಾವಾಗ ನಾವು ಎಲ್ಲಿವರೆಗೂ ಮುಳುಗಿರ್ತೇವೆ ಅಲ್ಲಿಗೆ ಮನುಷ್ಯನು ದೇಹದಿಂದ ದೇಹಕ್ಕೆ ಹೋಗ್ತಾನೆ ಇರ್ತಾನೆ. ಸೊ ನಾವು ಯಾವಾಗ ಮಾಡ್ಬೇಕಂದ್ರೆ, ಮನಸ್ಸು ಕಾಮ್ಯ ಕರ್ಮ ವಶವಾಗಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ರು ಕೂಡ ನಾವು ಏನ್ ಮಾಡ್ತೀವಿ, ಇದು ಎಲ್ರಿಗೂ ಇರೋದೇ. ಇದು ಮನಸ್ಸು ಕಾಮ್ಯ ಕರ್ಮ ವಶವಾಗೇ ಇರುತ್ತೆ ನಮ್ದೆಲ್ಲಾನು. ಮತ್ತು ಅಜ್ಞಾನದ ಪ್ರಭಾವ ನಮ್ಗೆ ಎಲ್ರಿಗೂ ಇರೋದೆ. ನಾವ್ಯಾರು ಇಲ್ಲಿರೋರು ಯಾರು ಜ್ಞಾನಿಗಳಾಗಿಲ್ಲ. ಸೊ ಕಾಮ್ಯ ಕರ್ಮ ವಶವಾಗಿದ್ದು ಅಂದ್ರೆ ಗುರುಜಿ, ಕಾಮ್ಯ ಅಂದ್ರೆ ಮನಸ್ಸು ಕಾಮ್ಯದಿಂದ ಬರುವ ಕರ್ಮಗಳ ವಶ. ಅಂದ್ರೆ ಕಾಮ್ಯದಿಂದ ಏನ್ ಕರ್ಮಗಳು ಬರುತ್ತೆ ಅದರ ಫಲವನ್ನು ನಾವು ಅನುಭವಿಸ್ಬೇಕು ಅನ್ನೋ ಒಂದು ಮನಸ್ಸು, ಅದಕ್ಕೆ ಕಾಮ್ಯ ಕರ್ಮ ವಶ ಅಂತಾರೆ. ಅರ್ಥ ಆಯ್ತು ಪ್ರಭುಜಿ? Okay. ಆಯ್ತಾ? ಸೊ ಆದ್ರಿಂದ ಇಲ್ಲಿ ಶಿಲೋ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮನಸ್ಸು ಆ ಕಾಮ್ಯ ಕರ್ಮಗಳ ವಶವಾಗಿದ್ರೂ ಕೂಡ ಅಥವಾ ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ರು ಕೂಡ ನಾವು ಅಯ್ಯೋ ನಮ್ಗೇನು ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು. ನಾವೇನ್ ಮಾಡ್ತಾ ಇರ್ಬೇಕು, ಮನುಷ್ಯನು ಏನ್ ಮಾಡ್ಬೇಕು, ವಾಸುದೇವನ ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸ್ಕೋಬೇಕು ನಾವು. ಸೊ ಆದಷ್ಟು ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸ್ಬೇಕು. ನಿಧಾನವಾಗಿ ಸ್ವಲ್ಪನಾದ್ರೂ ಬೆಳೆಸ್ಕೋಬೇಕು. ಅವಾಗ ಏನಾಗುತ್ತೆ, ಮನುಷ್ಯನಿಗೆ ಐಹಿಕ ಅಸ್ತಿತ್ವದ ಬಂಧನದಿಂದ ಮುಕ್ತವಾಗುವ ಅವಕಾಶ ಸಿಗುತ್ತೆ ಅವಾಗ. ಸೊ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ, ಕುತ್ಕೊಂಡೆ ಆಕಳದ ಅಂತ ಸ್ಟಾರ್ಟ್ ಆಗೋಯ್ತಲ್ಲ, ಬಂದ್ ಕುತ್ಕೊಂಡೆ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸ್ಕೋತೇವೆ, ಆಗ ಭಗವಂತ ನಮಗೆ ಸರಿಯಾದ ಗುರುವನ್ನು ತೋರಿಸ್ಕೊಡ್ತಾನೆ. ಸೊ ಯಾವಾಗ ಭಗವಂತ ನಮಗೆ ಸರಿಯಾದ ಗುರುವನ್ನು ತೋರಿಸ್ಕೊಡ್ತಾನೆ, ಆ ಗುರು ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಈ ರೀತಿಯಾಗಿ ಅದು ನಮಗೆ ಸುಲಭವಾಗಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಜ್ಞಾನ ಏನು ಅಂದ್ರೆ, ನಾವು ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನ ಏನಂದ್ರೆ, ನಾನು ಈ ಜಡಿ ಶರೀರ ಅಲ್ಲ, ಆತ್ಮ. ಫಸ್ಟ್ ಇಷ್ಟು ತಿಳ್ಕೊಂಡ್ರೆ ಸಾಲದು. ಆದ್ರೂ ನಾವು ಏನ್ ಮಾಡಬೇಕು, ಚೇತನಾತ್ಮನ ನೆಲೆ, ನಮ್ಗೆ ಈ ಜ್ಞಾನವು ನಾವು ಶರೀರ ಅಲ್ಲ ಅಂತ ತಿಳ್ಕೊಂಡಿದೀವಲ್ಲ, ಆ ನೆಲೆಯಿಂದ ನಾವು ಮತ್ತೆ ಕ್ರಿಯಾಶೀಲರಾಗಬೇಕಾಗತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕ್ರಿಯಾಶೀಲರಾಗಬೇಕು. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕರ್ಮ ಮಾತ್ರ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮವಲ್ಲ. ಸೊ ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ನಾವು ಎಲ್ಲ ಕರ್ಮಗಳು ಮಾಡ್ತಾ ಇರ್ತೀವಿ, ಇದರಿಂದ ಫಲಾಪೇಕ್ಷೆಗಳು ತಂತಾನೆ ಫಲಾಪೇಕ್ಷೆ ಹೊರಟೋಗುತ್ತೆ. ಅದರಿಂದ ಅದು ಕೃಷ್ಣನಕ್ಕೆ ಪಾದಕಮಲಗಳಿಗೆ ಅರ್ಪಿತವಾಗುತ್ತೆ. ಸೊ ಶೀಲ ಪ್ರಭುಪಾದರು ಹೇಳ್ತಾರೆ, ನಾವು ಏನ್ ಜಪ ಮಾಡ್ತೀವಲ್ಲ, 16 ಸುತ್ತು ಜಪ ಮಾಡ್ತೀವಲ್ಲ, ಅದರ ಪರಿಣಾಮವನ್ನು ಕೂಡ ಕೃಷ್ಣನಿಗೆ ಅರ್ಪಿಸಿಬಿಡಬೇಕು ಅಂತ ಹೇಳಿ. ಸೊ ಅದರ ಪರಿಣಾಮ ನಾವು ತಗೊಳ್ಕೊಂಡು ಅದರ ಫಲ ಏನಿದೆ ಅದನ್ನು ಕೂಡ ಕೃಷ್ಣನಿಗೆ ಅರ್ಪಿಸಿದ್ರೆ ಅದು ಜಪ ಕೂಡ ನಾವು ಫಲಾಪೇಕ್ಷೆಯಿಂದ ಮಾಡುವ ಕರ್ಮ ಆಗೋದಿಲ್ಲ. ಅದು ಇಲ್ಲ ಅಂದ್ರೆ ಅದಕ್ಕೂ ಕೂಡ ಪುಣ್ಯ ಕರ್ಮಗಳು ಬರುತ್ತೆ. ಆ ಪುಣ್ಯ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವು ತಂತಾನೆ ಕರ್ಮಫಲದಿಂದ ಮನುಷ್ಯನನ್ನು ಬಿಡುಗಡೆ ಮಾಡುತ್ತೆ. ಸೊ ಎಲ್ಲಿವರೆಗೂ ನಾವು ಕೃಷ್ಣ ಪ್ರಜ್ಞೆ ಮಾಡಲ್ವೋ ಅಲ್ಲಿವರೆಗೂ ನಾವು ಎಷ್ಟೇ ಕರ್ಮ ತ್ಯಾಗ ಮಾಡಿದ್ರು ಅದು ಅಪೂರ್ಣನೇ. ಸೊ ಅದರಿಂದ ಮುಕ್ತಿಯನ್ನು ಸಾಧಿಸಲಿಕ್ಕೆ ಕಾತರಾಗಿ ಯಾರ್ಯಾರು ವ್ಯಕ್ತಿಗಳಿರ್ತಾರೆ, ಅವರು ದೇವೋತ್ತಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಬಾರದು. ತ್ಯಜಿಸಿದ್ರೆ ಅದೇನಾಗುತ್ತೆ, ಆ ತ್ಯಾಗ ಅಪೂರ್ಣ ಆಗುತ್ತೆ. ಸೊ ಅದರಿಂದ ನಮಗೆ ಯಾವ್ಯಾವ ವಸ್ತುಗಳು ನಮ್ಮ ಹತ್ರ ಇದ್ದಾವೆ ಎಲ್ಲವನ್ನು ಕೃಷ್ಣ ಭಕ್ತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಅದರಿಂದ ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ, ಇಲ್ಲಿರುವ ಯಾವುದೇ ಚರಾಚರ ವಸ್ತುಗಳು ಏನಿದಾವೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ನಮಗೆ ಏನೂ ಸೇರಿದ್ದಿಲ್ಲ. ನಾವು ಬಂದಾಗ ಹೇಗೆ ಬಂದಿದ್ವಿ, ಹೋಗುವಾಗಲೂ ಹಾಗೆ ಹೋಗ್ತೀವಿ. ಏನು ತಗೊಂಡು ಹೋಗಲ್ಲ, ಏನು ತಗೊಂಡ್ಬಂದಿಲ್ಲ. ಸೊ ಅದರಿಂದ ಎಲ್ಲರೂ ಕೃಷ್ಣ ನಮಗೆ ಕೊಟ್ಟಿದ್ದನ್ನು ಬಳಸ್ಕೊತಾ ಇದೀವಿ ಮತ್ತು ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಸೊ ಅದರಿಂದ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಅನ್ನುವ ಒಂದು ಅರಿವಾದಾಗ ನಮಗೆ ಯಾವ ತ್ಯಾಗ ಮಾಡ್ಲಿಕ್ಕೆ ಏನಿದೆ ಇಲ್ಲಿ, ಇವಾಗ ತ್ಯಾಗ ಮಾಡ್ಲಿಕ್ಕೆ ಏನೂ ಇಲ್ಲ ನಮಗೆ. ಸೊ ಈ ಅರಿವು ಯಾವಾಗ ನಮಗೆ ಬರುತ್ತೆ, ಆವಾಗ ನಾವು ಸದಾ ತ್ಯಾಗದಲ್ಲಿ ನೆಲೆಸಿರ್ತೀವಿ. ಸೊ ಅದರಿಂದ ನಾವು ತ್ಯಾಗದಲ್ಲಿ ನೆಲೆಸಿರೋದ್ರಿಂದ ಈ ಮಾಯಾವಾದಿ ಪಂಥದ ಸನ್ಯಾಸಿ ಅವರಿಗಿಂತ ನಾವು ದೂರ ಹೋಗ್ತೀವಿ. ಆದಷ್ಟು ಬೇಗ ನಾವು ದೂರವಾಗೋದು ಒಳ್ಳೆಯದು. ಸೊ ಅದರಿಂದ ಇವರು ಮಾಯಾವಾದಿ ಸನ್ಯಾಸಿಗಳು ಎಷ್ಟೇ ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದ್ರು, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮ ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಈ ಮಾಯಾವಾದಿ ಸನ್ಯಾಸಿಗಳು ಹೇಳ್ತಾರೆ, ಅದು ಬೇಡ, ಇದು ಬೇಡ, ಐಶ್ವರ್ಯ ಬೇಡ, ಅದು ಬೇಡ, ಅದು ಬೇಡ ಅಂದ್ಬಿಟ್ಟು ಹೇಳ್ತಾರೆ. ಅದು ಓಕೆ. ಆಮೇಲೆ ನಿನ್ಗೆ ಏನ್ ಬೇಕು ಹಾಗಾದ್ರೆ,
ಅವ್ರು ಕೃಷ್ಣ ಭಕ್ತಿ ಬೇಕು ಅಂತ ಕೇಳ್ಕೊಳ್ಳಲ್ಲ. ಸೊ ಎಲ್ಲಿವರೆಗೂ ನಾವು ಕೃಷ್ಣ ಭಕ್ತಿ ಎಷ್ಟೇ ತ್ಯಾಗ ಮಾಡಿದ್ರು ಕೂಡ ಕೃಷ್ಣ ಭಕ್ತಿವರೆಗೂ ನಾವು ಕೃಷ್ಣ ಭಕ್ತಿಗಾಗಿ ಕೆಲಸ ಮಾಡದೇ ಇದ್ರೆ ನಮಗೆ ಅದರ ಫಲ ಅದೇನ್ ಮಾಡುತ್ತೆ, ಮನಸ್ಸು ಮತ್ತೆ ಜಾರಿ ಹೋಗುತ್ತೆ, ಕೆಳಗಿನ ಇದಕ್ಕೆ ಜಾರಿ ಹೋಗುತ್ತೆ, ಕೆಳಗಿನ ಲೆವೆಲ್ಗೆ ಜಾರಿ ಹೋಗುತ್ತೆ. ಆದ್ರಿಂದ ನಾವೇನ್ ಮಾಡಬೇಕು, ಕೃತವಾಗಿ ನಾವು ತ್ಯಾಗನೂ ಮಾಡಬೇಕು, ಕೃಷ್ಣ ಪ್ರಜ್ಞೆನೂ ಮಾಡಬೇಕು. ಇಲ್ಲ ಅಂದ್ರೆ ಅತಿ ಸುಲಭ ಅಂದ್ರೆ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ರೆ ತಂತಾನೆ ತ್ಯಾಗ ತಂತಾನೆ ಬರುತ್ತೆ. ನಮ್ಗೆ ಬೇಡದ ವಸ್ತುಗಳು ಕೃಷ್ಣ ತಂತಾನೆ ತೆಗೆದಾಕ್ತಾ ಇರ್ತಾನೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಶ್ಲೋಕ 3 ನೋಡೋಣ. ಜ್ಞೇಯ ಸಹ ನಿತ್ಯ ಸನ್ಯಾಸಿ ಯ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಅನುವಾದ ಮತ್ತು ಭಾವಾರ್ಥ. ಅನುವಾದ. ಓದಿ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಭಾವಾರ್ಥ: ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ಸದಾ ಸನ್ಯಾಸಿ, ಏಕೆಂದರೆ ಅವನಿಗೆ ಕರ್ಮಫಲದಲ್ಲಿ ತಿರಸ್ಕಾರವೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ಭಗವಂತನ ದಿವ್ಯ ಪ್ರೀತಿಪೂರ್ವಕ ಸೇವೆಗೆ ಮುಡಿಪಾದ ಇಂತಹ ತ್ಯಾಗಿಯು ಸಂಪೂರ್ಣ ಜ್ಞಾನವುಳ್ಳವನು, ಏಕೆಂದರೆ ಅವನು ಕೃಷ್ಣನೊಡನೆ ತನ್ನ ಸಂಬಂಧದ ನಿಜ ಸ್ವರೂಪದ ಅರಿವಿರುತ್ತದೆ. ಕೃಷ್ಣನು ಪೂರ್ಣನು, ತಾನು ಕೃಷ್ಣನ ವಿಭಿನ್ನಾಂಶ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಇಂತಹ ಜ್ಞಾನವು ಗುಣಾತ್ಮಕವಾಗಿ ಮತ್ತು ಪರಿಣಾತ್ಮಕವಾಗಿ ಸರಿಯಾಗಿರುತ್ತದೆ, ಆದ್ದರಿಂದ ಅದು ಪರಿಪೂರ್ಣ. ಕೃಷ್ಣನೊಂದಿಗೆ ಒಂದಾಗಿರುವ ಪರಿಕಲ್ಪನೆಯು ಸರಿಯಲ್ಲ, ಏಕೆಂದರೆ ಭಾಗವು ಪೂರ್ಣಕ್ಕೆ ಸಮನಾಗಲು ಸಾಧ್ಯವಿಲ್ಲ. ಗುಣದಲ್ಲಿ ಒಂದೇ ಆದರೂ ಪರಿಣಾಮದಲ್ಲಿ ಬೇರೆ ಎನ್ನುವ ತಿಳುವಳಿಕೆಯು ಸರಿಯಾದ ಆಧ್ಯಾತ್ಮಿಕ ಜ್ಞಾನ. ಇದರಿಂದ ಮನುಷ್ಯನು ತನ್ನಲ್ಲಿಯೇ ಪೂರ್ಣನಾಗುತ್ತಾನೆ. ಆಗ ಅವನು ಯಾವುದಕ್ಕಾಗಿಯೂ ಆಸೆ ಪಡಬೇಕಾಗಿಯೂ ಇಲ್ಲ, ವಿಷಾದಿಸಬೇಕಾಗಿಯೂ ಇಲ್ಲ. ಅವನ ಮನಸ್ಸಿನಲ್ಲಿ ದ್ವಂದ್ವವಿಲ್ಲ, ಏಕೆಂದರೆ ಅವನು ಏನು ಮಾಡಿರೋದು ಕೃಷ್ಣನಿಗಾಗಿ. ಹೀಗೆ ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದಿ ಅವನು ಈ ಐಹಿಕ ಜಗತ್ತಿನಲ್ಲಿರುವಂತೆಯೇ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸೊ ಕರ್ಮ ಫಲದಲ್ಲಿ ತಿರಸ್ಕಾರನೂ ಇರಬಾರ್ದು, ಅಪೇಕ್ಷೆನೂ ಇರಬಾರ್ದು. ಅಂದ್ರೆ ಕರ್ಮಫಲ ಬೇಕು ಆದ್ರೆ ನಮಗೆ ಬೇಡ, ಕೃಷ್ಣನಿಗೆ ಕೊಟ್ಬಿಡ್ಬೇಕು, ಅದ್ರ ಬಗ್ಗೆ ಅಪೇಕ್ಷೆ ಮಾಡಬಾರ್ದು. ಅಂತವನು ನಿತ್ಯ ಸನ್ಯಾಸಿ ಎಂದು ತಿಳಿಬೇಕು. ಸೊ ಅರ್ಜುನ ಇಂಥ ದ್ವಂದ್ವಗಳಿಂದ ಯಾರು ಮುಕ್ತರಾಗ್ತಾರೆ ಅವರು ಐಹಿಕ ಬಂಧನದಿಂದ ಸುಲಭವಾಗಿ ಪಾರಾಗ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಸಂಪೂರ್ಣವಾಗಿ ಯಾವ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಾನೆ ಅವನು ಸದಾ ಸನ್ಯಾಸಿ. ಯಾಕಂದ್ರೆ ಅವನಿಗೆ ಕರ್ಮಫಲದಲ್ಲಿ ತಿರಸ್ಕಾರನೂ ಇಲ್ಲ, ಅಪೇಕ್ಷೆನೂ ಇಲ್ಲ. ತಿರಸ್ಕಾರ ಅಪೇಕ್ಷೆ ಎರಡೂ ವಿರುದ್ಧಾತ್ಮಕ. ಸೊ ಇದು ದ್ವಂದ್ವ ಇದು. ಸೊ ಈ ಐಹಿಕ ಲೋಕದಲ್ಲಿ ಎಲ್ಲವೂ ದ್ವಂದ್ವವೇ. ಇಲ್ಲ, ಯಾವಾಗಾದ್ರೂ ಸಂತೋಷ ಆಗುತ್ತೆ, ಯಾವಾಗಾದ್ರೂ ದುಃಖ ಆಗುತ್ತೆ, ಯಾವಾಗಾದ್ರೂ ಬಿಸಿ ಆಗುತ್ತೆ, ಯಾವಾಗ ಚಳಿ ಆಗುತ್ತೆ. ಸೊ ಇವೆಲ್ಲ ದ್ವಂದ್ವಗಳು. ಅದೇ ರೀತಿ ತಿರಸ್ಕಾರ, ಅಪೇಕ್ಷೆ ಇವೆರಡು ದ್ವಂದ್ವಗಳು. ಈ ರೀತಿ ಎಲ್ಲ ದ್ವಂದ್ವಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿ ಮುಕ್ತನಾಗ್ತಾನೆ. ಸೊ ಅವನಿಗೆ, ಅಂತಹ ವ್ಯಕ್ತಿಗೆ ಕೃಷ್ಣನು ಪೂರ್ಣನು, ನಾನು ಕೃಷ್ಣನ ವಿಭಿನ್ನಾಂಶ, ಅಂದ್ರೆ ಕೃಷ್ಣನ ಒಂದು ಕಿಡಿ ನಾನು ಎನ್ನುವುದ ಒಂದು ಅರ್ಥ ಅವನಿಗೆ ಸರಿಯಾಗಿ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಆತ್ಮ, ಕೃಷ್ಣನು ಪರಮಾತ್ಮ. ಸೊ ನಾನು ಆತ್ಮ, ಕೃಷ್ಣ ಪರಮಾತ್ಮನಾದ ಕೃಷ್ಣನ ಒಂದು ವಿಭಿನ್ನಾಂಶ, ಒಂದು ಅಂಶ, ಒಂದು ಕಿಡಿ. ಅದರಿಂದ ಅದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಗುಣಾತ್ಮಕವಾಗಿ ನಾವು ಕೃಷ್ಣನಿಗೆ ಅನುಕೂಲವಾಗಿದ್ದೀವಿ. ಆದರೆ ಅದು ಪರಿಣಾಮದಲ್ಲಿ ನೋಡ್ಬೇಕಾದ್ರೆ ನಾವು ಕೃಷ್ಣನಷ್ಟು ಬಲಶಾಲಿಗಳಿಲ್ಲ ಪ್ರತಿಯೊಂದರಲ್ಲೂ. ಒಂದು ಗುಣಾತ್ಮಕವಾಗಿ, ಉದಾಹರಣೆಗೆ ನಾವು ಒಂದು ಚಿನ್ನದ ಒಂದು ಗ್ರಾಮ್ ತಗೊಂಡ್ರೆ ಅದು ಚಿನ್ನದ ಗುಣಗಳು ಎಲ್ಲವೂ ಆ ಒಂದು ಗ್ರಾಮ್ನಲ್ಲಿ ಇರುತ್ತೆ. ಆದ್ರೆ ಚಿನ್ನದಷ್ಟು ಬೆಲೆ ಬಾಳೋದಿಲ್ಲ ಒಂದು ಗ್ರಾಮ್. ಎಷ್ಟು 1 kg ಚಿನ್ನದಷ್ಟು 1 ಗ್ರಾಮ್ ಬೆಲೆ ಬಾಳೋದಿಲ್ಲ. ಸೊ ಅದೇ ರೀತಿ ನಾವು ಒಂದು ಕಿಡಿ ಅಷ್ಟೇ, ನಮ್ಗೆ ಏನು ಬೆಲೆ ಇಲ್ಲ. ಎಲ್ಲಿವರೆಗೂ ನಾವು ಚಿನ್ನದ ಜೊತೆ ಇರ್ತೀವೋ ಆಗಲೇ ನಮಗೆ ಬೆಲೆ. ಸೊ ಅದೇ ರೀತಿ ನಾವು ಕೃಷ್ಣನ ಜೊತೆ ಎಲ್ಲಿವರೆಗೂ ನಮ್ಮ ಕೃಷ್ಣನ ಜೊತೆ ಸಂಬಂಧ ಬೆಳೆಸ್ಕೊಳ್ತೀವಿ ಆಗ ಮಾತ್ರ ನಮಗೆ ಬೆಲೆ ಇರುತ್ತೆ. ಸೊ ಅದರಿಂದ ಗುಣದಲ್ಲಿ ಒಂದೇ ಆದರೂ ಪರಿಮಾಣದಲ್ಲಿ ಬೇರೆ ಎನ್ನುವ ತಿಳುವಳಿಕೆ ಆಧ್ಯಾತ್ಮಿಕ ಜ್ಞಾನ, ಅದೇ ಆಧ್ಯಾತ್ಮಿಕ ಜ್ಞಾನ. ಸೊ ಅದರಿಂದ ಮನುಷ್ಯನು ತನ್ನಲ್ಲಿಯೇ ಪೂರ್ಣನಾಗುತ್ತಾನೆ. ಅವನು ಯಾವುದಕ್ಕೂ ಆಸೆ ಪಡಬೇಕಾಗಿಲ್ಲ, ವಿಷಾದಿಸಬೇಕಾಗಿಯೂ ಇಲ್ಲ. ಅವನ ಮನಸ್ಸಿನಲ್ಲಿ ದ್ವಂದ್ವ ಇರುವುದಿಲ್ಲ. ಯಾಕಂದ್ರೆ ಅವನು ಏನು ಮಾಡಿದ್ರು ಅದು ಕೃಷ್ಣನಿಗಾಗಿ ಮಾಡ್ತಾ ಇರ್ತಾನೆ. ಅದರಿಂದ ದ್ವಂದ್ವ ಇರೋದಿಲ್ಲ ಅವನು. ಶ್ಲೋಕ 4. ಸಾಂಖ್ಯಯೋಗೌ ಪೃಥಕ್ ಬಾಲ ಪ್ರವದಂತಿ ನ ಪಂಡಿತಾ ಏಕಂ ಅಪಿ ಆಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಈಗ ಯಾರು ಹೋಗ್ತೀರಾ? ಶ್ರೀಕಾಂತ್ ಪ್ರಭು. ಹನುಮಂತ್ ಪ್ರಭು ಓದಿ ಪ್ರಭು.
ಜಗದ್ಗುರು ಶ್ರೀಲ ಪ್ರಭುಪಾದರ ಅನುವಾದ. ಭಕ್ತಿ ಸೇವೆಯು ಕರ್ಮಯೋಗ ಐಹಿಕ ಜಗತ್ತಿನ ವಿಶ್ಲೇಷಾತ್ಮಕ ಅಧ್ಯಯನ ಸಾಂಖ್ಯದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು ಎರಡು ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಭಾವಾರ್ಥ: ಸಾಂಖ್ಯಾದ ಎಂದರೆ ಐಹಿಕ ಜಗತ್ತಿನ ವಿಶ್ಲೇಷಾತ್ಮಕ ಅಧ್ಯಯನದ ಗುರಿಯು ಜಗತ್ತಿನ ಆತ್ಮವನ್ನು ಕಂಡುಕೊಳ್ಳುವುದು. ಐಹಿಕ ಜಗತ್ತಿನ ಆತ್ಮವು ವಿಷ್ಣು ಅಥವಾ ಪರಮಾತ್ಮ. ಭಗವಂತನ ಭಕ್ತಿ ಪೂರ್ವಕ ಸೇವೆ ಎಂದರೆ ಪರಮಾತ್ಮನ ಸೇವೆ. ಒಂದು ಪ್ರಕ್ರಿಯೆಯು ಮರದ ಬೇರನ್ನು ಹುಡುಕುವುದಾಗಿದೆ, ಮತ್ತೊಂದು ಬೇರಿಗೆ ನೀರೆರೆಯುವುದಾಗಿದೆ. ಸಾಂಖ್ಯದ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿಯು ಐಹಿಕ ಜಗತ್ತಿನ ಬೇರಾದ ವಿಷ್ಣುವನ್ನು ಕಾಣುತ್ತಾನೆ, ಅನಂತರ ಸಂಪೂರ್ಣ ಜ್ಞಾನದಲ್ಲಿ ಭಗವಂತನ ಸೇವೆಗೆ ಮುಡಿಪಾಗುತ್ತಾನೆ. ಆದುದರಿಂದ ಇವೆರಡರ ಸಾರದಲ್ಲಿಯೂ ವ್ಯತ್ಯಾಸವಿಲ್ಲ, ಏಕೆಂದರೆ ಎರಡರ ಗುರಿಯು ವಿಷ್ಣುವೇ. ಕಟ್ಟಕಡೆಯ ಗುರಿಯನ್ನು ತಿಳಿದವರು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲ ಎನ್ನುತ್ತಾರೆ. ಆದರೆ ವಿದ್ವಾಂಸನು ಈ ಭಿನ್ನ ಪ್ರಕ್ರಿಯೆಗಳ ಗುರಿಯು ಒಂದೇ ಎಂಬುದನ್ನು ತಿಳಿದಿರುತ್ತಾನೆ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ, ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಎರಡು ಮಾರ್ಗಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ. ಒಂದು ಭಕ್ತಿ ಸೇವೆ ಮತ್ತು ಅದನ್ನು ಕರ್ಮಯೋಗ ಅಂತಾನೆ ಹೇಳ್ತಾರೆ. ಮತ್ತೊಂದು ವಿಶ್ಲೇಷಣಾತ್ಮಕ ಅಧ್ಯಯನ ಅಥವಾ ಸಾಂಖ್ಯ ಯೋಗ. ಈ ಸಾಂಖ್ಯ ಯೋಗವನ್ನು ನಾವು 2ನೇ ಅಧ್ಯಾಯದಲ್ಲಿ ವಿವರವಾಗಿ ನೋಡಿದ್ವಿ. ಸೊ ಈ ಎರಡು ಭಿನ್ನವಾದದ್ದು ಅಂತ ಅಜ್ಞಾನಿಗಳು ಹೇಳ್ತಾರೆ. ಆದರೆ ಭಗವಂತ ಹೇಳ್ತಾನೆ, ಇವೆರಡರಲ್ಲಿ ಯಾವುದನ್ನಾದ್ರೂ ಒಂದನ್ನು ನಾವು ಮನಃಪೂರ್ವಕವಾಗಿ ಅನುಷ್ಠಾನ ಮಾಡಿದ್ರೆ ನಮಗೆ ಏನು ಫಲ ಬೇಕೋ ಆ ಫಲ ಸಿಗುತ್ತೆ. ಈ ಎರಡರಲ್ಲೂ ಒಂದೇ ಫಲ ಸಿಗುತ್ತೆ. ಎರಡನ್ನು ನಾವು ನಿಷ್ಠೆಯಿಂದಾಗಿ ಯಾವ್ದು ಅದನ್ನು ಮಾಡ್ಬೇಕು, ಇಲ್ಲ ಇದನ್ನು ಮಾಡ್ಬೇಕು, ಎರಡನ್ನೂ ಮಾಡ್ಬೋದು. ಸೊ ಸಾಂಖ್ಯ ಅಂದ್ರೆ ನಾವು ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ. ನಾವು ಸಾಂಖ್ಯಯೋಗದ ಬಗ್ಗೆ 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಕಪಿಲ ಮಹರ್ಷಿಗಳು ಸಾಂಖ್ಯಯೋಗವನ್ನು, ದೇವಹೂತಿಯ ಮಗನಾದ ಕಪಿಲ ಮಹರ್ಷಿಗಳು, ಅವರು ಭಗವಂತನ ಅವತಾರವೇ. ಅವರು ಸಾಂಖ್ಯಯೋಗದ ಬಗ್ಗೆ ಒಂದು ಒಳ್ಳೆಯ ಇದು ಕೊಟ್ಟಿದ್ದಾರೆ. ಸಾಂಖ್ಯಯೋಗ ಅಂದ್ರೆ ಏನು ಅಂದ್ಬಿಟ್ಟು 24 ಎಲಿಮೆಂಟ್ಸ್ ಏನಿದೆ ಅದರ ಬಗ್ಗೆ ಎಲ್ಲ ಸಾಂಖ್ಯಯೋಗದ ಬಗ್ಗೆ ಮಾತಾಡಿದ್ದಾರೆ. ಸೊ ಆ ಸಾಂಖ್ಯಯೋಗವನ್ನು ನಾವು ಅರ್ಥ ಮಾಡಿಕೊಂಡಾಗ್ಲೂ ಏನು, ನಾವು ಜಗತ್ತಿನ ಆತ್ಮವನ್ನು ಕಂಡುಕೊಳ್ತೇವೆ. ಜಗತ್ತಿನ ಆತ್ಮ ಯಾರು? ಭಗವಂತ. ಸೊ ಹೇಗೆ ನಮ್ಮ ದೇಹದ ಆತ್ಮ ನಮ್ಮ ಆತ್ಮ ಇದೆಯೋ ಅದೇ ರೀತಿ ಸಂಪೂರ್ಣ ಜಗತ್ತು ಭಗವಂತನ ದೇಹ. ಅದರಿಂದ ಜಗತ್ತಿನ ಆತ್ಮ ಭಗವಂತ. ಸೊ ಐಹಿಕ ಜಗತ್ತಿನ ವಿಷ್ಣು ಅಥವಾ ಪರಮಾತ್ಮ, ಅವನೇ ಜಗತ್ತಿನ ಆತ್ಮ. ಸೊ ಅಂತಹ ಭಗವಂತನ ಭಕ್ತಿಪೂರ್ವಕ ಸೇವೆ ಅಂದ್ರೆ ಪರಮಾತ್ಮನ ಸೇವೆ ಮಾಡುವುದು. ಸೊ ಒಂದು ಪ್ರಕ್ರಿಯೆಯು ಮರದ ಬೇರನ್ನು ಹುಡುಕುವುದಾಗಿದೆ. ಒಂದು ಪ್ರಕ್ರಿಯೆ ಅಂದ್ರೆ ಸಾಂಖ್ಯ ಯೋಗದ ಪ್ರಕ್ರಿಯೆ. ಈ ಸಾಂಖ್ಯ ಯೋಗದ ಪ್ರಕ್ರಿಯೆಯಿಂದ ನಾವು ಮರದ ಬೇರನ್ನು ಹುಡುಕುವುದಾಗಿದೆ. ಸೊ ಮರ ಅಂದ್ರೆ ಏನು, ಮರ ಬೇರೆಲ್ಲಿದೆ, ಅದು ಹೇಗೆ ಬಂತು, ಇದನ್ನೆಲ್ಲ ನಾವು ಸಾಂಖ್ಯಯೋಗದಿಂದ ತಿಳ್ಕೊತೀವಿ. ಇನ್ನೊಂದು, ನಾವು ಭಕ್ತಿ ಸೇವೆಯನ್ನು ಮಾಡಿದಾಗ ಆ ಬೇರಿಗೆ ನೀರೆರೆಯುವುದಾಗುತ್ತೆ. ಭಗವಂತನ ಭಕ್ತಿ ಪೂರ್ವಕ ಸೇವೆ ಅಂದ್ರೆ ಬೇರಿಗೆ ನೀರೆರೆಯುವುದು. ಎಲ್ಲಕ್ಕೂ ನಾವು ರೆಬ್ಬೆ ಕೊಂಬೆಗಳಿಗೂ ನೀರೆರೆಯುವ ಅವಶ್ಯಕತೆ ಇಲ್ಲ. ಬೇರಿಗೆ ನೀರೆರೆದ್ರೆ ಎಲ್ಲದಕ್ಕೂ ನೀರು ಸಿಗುತ್ತೆ. ಸೊ ಬೇರೆ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಸಾಂಖ್ಯದ ಮೂಲಕವಾಗಿ. ಬೇರೆ ಅಂದ್ರೆ ಏನು, ಬೇರೆ ಎಲ್ಲಿದೆ ಅದನ್ನು ತಿಳ್ಕೊಳ್ಳೋದು ಸಾಂಖ್ಯದ ಮೂಲಕವಾಗಿ. ಅದಕ್ಕೆ ನೀರೆರೆಯೋದು ಭಗವಂತನ ಭಕ್ತಿಪೂರ್ವಕ ಸೇವೆ. ಸೊ ಹೀಗಾಗಿ ಎರಡೂ ಮಾರ್ಗಗಳಿಂದ ನಮಗೆ ನಾವು ಹೇಗೋ ತಿಳ್ಕೊಂಡು ಸಾಂಖ್ಯಯೋಗ ಸಂಪೂರ್ಣವಾಗಿ ತಿಳ್ಕೊಳ್ಳದೇ ಇದ್ರೂ ಕೂಡ ಮರದ ಬೇರೆ ಎಲ್ಲಿದೆ ಅದಕ್ಕೆ ನೀರು ಹಾಕಿದ್ರು ನಮಗೆ ಅದ್ರ ಫಲ ಸಿಗುತ್ತೆ. ಸೊ ಅದರಿಂದ ಎರಡರ ಮೂಲಕವಾಗಿಯೂ ನಮಗೆ ಫಲ ಸಿಗುತ್ತೆ. ಸೊ ಸಾಂಖ್ಯಯೋಗದ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿ ಏನಿದೆ ಅವನು ಕೂಡ ಐಹಿಕ ಜಗತ್ತಿನ ಬೇರಾದ ವಿಷ್ಣುವನ್ನು ಕಾಣುತ್ತಾನೆ. ಅನಂತರ ಒಂದು ಸಂಪೂರ್ಣ ಜ್ಞಾನ ಸಿಗುತ್ತೆ ಅವನಿಗೆ. ಆಮೇಲೆ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ. ಇವೆರಡರ ಸಾರದಲ್ಲಿ ವ್ಯತ್ಯಾಸವಿಲ್ಲ. ಯಾಕಂದ್ರೆ ಎರಡರ ಗುರಿಯೂ ಕೂಡ ವಿಷ್ಣುವೇ. ಕಟ್ಟ ಕಡೆಯ ಗುರಿಯನ್ನು ಯಾರು ತಿಳಿಯದಿಲ್ಲವೋ ಅವರು ಸಾಂಖ್ಯ ಮತ್ತು ಉದ್ದೇಶಗಳ ಕರ್ಮಗಳು ಒಂದೇ ಅಲ್ಲ ಅನ್ನುತ್ತಾರೆ. ಯಾರಿಗಿದು ಅರ್ಥವಾಗಿಲ್ವೋ ಎರಡು ಒಂದೇ ಅಂದ್ಬಿಟ್ಟು ಅವರು ಸಾಂಖ್ಯಯೋಗ ಬೇರೆ ಮತ್ತು ಕರ್ಮಯೋಗ ಬೇರೆ ಅಂತ ಹೇಳ್ತಾರೆ. ಆದ್ರೆ ಯಾರು ತಿಳ್ಕೊಂಡಿರ್ತಾನೆ ವಿದ್ವಾಂಸನು, ಅವನು ಎರಡೂ ಒಂದೇ, ಎರಡರ ಗುರಿ ಒಂದೇ ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಶ್ಲೋಕ 5. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈ ಅಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯೇ ಪಶ್ಯತಿ ಸ ಪಶ್ಯತಿ. ಓದಿ ಯಾರಾದ್ರು. ಅನುವಾದ ಪ್ರಭುಪಾದರಿಂದ. ಯಾರ ಮಾತಾಜಿ ಓದ್ಲಿ ಬಿಡಿ. ಮಂಜುನಾಥ್ ಪ್ರಭುಜಿ ನೀವು ಓದಿದ್ರಲ್ವಾ ಆಗಲೇ? ಇಲ್ಲ ಪ್ರಭುಜಿ, ಇವತ್ತು ಓದಿಲ್ಲ. ಇವತ್ತು ಓದಿಲ್ವಾ? ಮಾತಾಜಿ ನೀವು ನೆಕ್ಸ್ಟ್ ಓದಿ ಹಾಗಾದ್ರೆ. ನಾನು ನೆಕ್ಸ್ಟ್ ಓದ್ತೀನಿ. ಮಾತಾಜಿ ಓದಿ ಹಾಗಾದ್ರೆ. ಅನುವಾದ. ಸಂಖ್ಯಾದಿಂದ ಯಾವ ಸ್ಥಾನವನ್ನು ಪಡೆಯಬಹುದು ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತೇನೆ.
ಭಾವಾರ್ಥ: ತತ್ವಶಾಸ್ತ್ರದ ಸಂಶೋಧನೆ ನಿಜವಾದ ಉದ್ದೇಶವು ಬದುಕಿನ ಅಂತಿಮ ಗುರಿಯನ್ನು ಕಂಡುಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರವೇ ಬದುಕಿನ ಅಂತಿಮ ಗುರಿಯಾದುದರಿಂದ ಈ ಎರಡೂ ಪ್ರಕ್ರಿಯೆಗಳ ನಿರ್ಣಯಗಳಲ್ಲಿ ವ್ಯತ್ಯಾಸವಿಲ್ಲ. ಸಾಂಖ್ಯ ಸಿದ್ಧಾಂತದ ಸಂಶೋಧನೆಯ ಫಲವಾಗಿ ಜೀವಿಯು ಐಹಿಕ ಜಗತ್ತಿನ ಭಿನ್ನಾಂಶವಲ್ಲ, ಆದರೆ ಪೂರ್ಣ ಪರಮಚೇತನದ ಭಾಗ ಎನ್ನುವ ನಿರ್ಣಯಕ್ಕೆ ಬರುತ್ತೇವೆ. ಆದುದರಿಂದ ಆತ್ಮಕ್ಕೂ ಐಹಿಕ ಜಗತ್ತಿಗೂ ಸಂಬಂಧವಿಲ್ಲ. ಆತ್ಮನ ಕ್ರಿಯೆಗಳು ಪರಮಚೇತನದೊಂದಿಗೆ ಯಾವುದಾದರೂ ಸಂಬಂಧ ಹೊಂದಿರಬೇಕು. ಆತ್ಮನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದಾಗ ಅವನು ವಾಸ್ತವವಾಗಿ ತನ್ನ ನಿಜ ಸ್ವರೂಪದಲ್ಲಿರುತ್ತಾನೆ. ಮೊದಲನೆಯ ಪ್ರಕ್ರಿಯೆಯಾದ ಸಂಖ್ಯಾದಲ್ಲಿ ಮನುಷ್ಯನು ಜಡವಸ್ತುವಿನಿಂದ ಬೇರೆಯಾಗಬೇಕು. ಭಕ್ತಿಯೋಗದ ಪ್ರಕ್ರಿಯೆಯಲ್ಲಿ ಅವನು ಕೃಷ್ಣನ ಪ್ರಜ್ಞೆಯ ಕಾರ್ಯದಲ್ಲಿ ಆಸಕ್ತನಾಗಬೇಕು. ಒಂದು ಪ್ರಕ್ರಿಯೆಯಲ್ಲಿ ನಿರಾಸಕ್ತಿಯೂ ಇನ್ನೊಂದು ಪ್ರಕ್ರಿಯೆಯಲ್ಲಿ ಆಸಕ್ತಿಯೂ ಅಗತ್ಯವಾಗಿರುವಂತೆ ಮೇಲ್ನೋಟಕ್ಕೆ ತೋರಿದರೂ ವಾಸ್ತವವಾಗಿ ಎರಡೂ ಪ್ರಕ್ರಿಯೆಗಳು ಒಂದೇ. ಜಡವಸ್ತುವಿನಲ್ಲಿ ನಿರಾಸಕ್ತಿ ಮತ್ತು ಕೃಷ್ಣನಲ್ಲಿ ಆಸಕ್ತಿ ಎರಡೂ ಒಂದೇ. ಇದನ್ನು ಕಾಣಬಲ್ಲ ವ್ಯಕ್ತಿ ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತೇನೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಭಗವಂತ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಎರಡೂ ವಿಧಾನಗಳಿಂದ ನಾವು ಅದೇ ಸ್ಥಾನವನ್ನು ಪಡೆಯಬಹುದು. ಆದರೆ ಸಾಂಖ್ಯಯೋಗ ಸ್ವಲ್ಪ ಕಷ್ಟ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಕಷ್ಟ. ಅದನ್ನು ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ ಎಲ್ಲ ತಿಳ್ಕೊಳ್ಳೋದು ಕಷ್ಟ. ಆದರೆ ಭಕ್ತಿ ಯೋಗ ಸುಲಭ. ಅದರಿಂದ ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳ್ತಾನೆ, ಭಕ್ತಿ ಯೋಗ ಮಾಡೋದು ಸುಲಭ ಅಂತ ಹೇಳ್ತಾ ಇದ್ದಾನೆ. ಸೊ ಅದೇ ಇಲ್ಲಿ. ಆದರೆ ಅದರ ಸಾಂಖ್ಯಯೋಗದ ಬಗ್ಗೆ ಮತ್ತಷ್ಟು ವಿವರಗಳನ್ನು ಭಗವಂತ ಕೊಡ್ತಾ ಇದ್ದಾನೆ. ಸೊ ನಾವು ಸಾಂಖ್ಯಯೋಗದಲ್ಲಿ ನಾವು ಸಂಶೋಧನೆಯನ್ನು ಮಾಡಿದಾಗ ನಿಜವಾದ ಉದ್ದೇಶ ಬದುಕಿನ ಅಂತಿಮ ಗುರಿಯನ್ನು ಕಂಡುಕೊಳ್ಳುವುದು. ಅದು ನಮ್ಗೆ ಗೊತ್ತಾಗುತ್ತೆ ಸಾಂಖ್ಯಯೋಗದಿಂದ, ಸಿದ್ಧಾಂತದ ಪರಿಣಾಮವಾಗಿ. ಸೊ ಆತ್ಮ ಸಾಕ್ಷಾತ್ಕಾರವೇ ಅಂತಿಮ ಗುರಿ ಅಂತ ಸಾಂಖ್ಯಯೋಗದಿಂದನೂ ಕೂಡ ನಮಗೆ ಗೊತ್ತಾಗತ್ತೆ. ಸೊ ಅದೇ ರೀತಿ ಸಾಂಖ್ಯಯೋಗದಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಜೀವಿಯು ಐಹಿಕ ಜಗತ್ತಿನ ವಿಭಿನ್ನ ಅಂಶವಲ್ಲ, ಆದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿನ ವಿಭಿನ್ನಾಂಶ, ಅಂದ್ರೆ ಭಗವಂತನ ವಿಭಿನ್ನಾಂಶ. ಅಂದ್ರೆ ಇದು ಏನಂದ್ರೆ, ಈಗ ನಾವು ಈ ಐಹಿಕ ಜಗತ್ತಿನವರು ಅಲ್ಲ ನಾವು. ಅಂದ್ರೆ ಈಗ ಏನಂದ್ರೆ, ಈಗ ಮೀನು ಇರುತ್ತಲ್ಲ, ಮೀನು ಭೂಮಿಯದಲ್ಲ, ಭೂಮಿಯ ಅಂಶ. ಮೀನು ಭೂಮಿ ಮೇಲೆ ಬದುಕೋದಿಲ್ಲ. ಅದು ಯಾಕೆ ಬದುಕೋದಿಲ್ಲ? ಅದು ಅದಕ್ಕೋಸ್ಕರ ಮಾಡಿರೋದಲ್ಲ, ಅದು ನೀರಿಗೋಸ್ಕರ ಮಾಡಿರೋದು. ಅದೇ ರೀತಿ ನಾವು ಈ ಜಗತ್ತಿನಲ್ಲಿ, ಈ ಐಹಿಕ ಜಗತ್ತಿನಲ್ಲಿ ಯಾಕೆ ಕಷ್ಟಪಡ್ತಾ ಇದೀವಿ ಅಂದ್ರೆ, ಈ ಐಹಿಕ ಜಗತ್ತು ನಮ್ಮ ನಿಜ ಸ್ವರೂಪ ಅಲ್ಲ. ಈ ಐಹಿಕ ಜಗತ್ತಿನಲ್ಲಿ ನಮ್ಮ ಈ ಸ್ವರೂಪದಲ್ಲಿ ಬದುಕಲಿಕ್ಕೆ ಕಷ್ಟ, ಅದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಸೊ ಆದ್ರೆ ನಾವು ಐಹಿಕ ಜಗತ್ತಿನನ್ನು ಬಿಟ್ಟು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬದುಕುವುದು ಸುಲಭ. ಯಾಕಂದ್ರೆ ನಮ್ಮ ಆತ್ಮದ ಸಹಜ ಸ್ವರೂಪ ಆಧ್ಯಾತ್ಮಿಕ ಸ್ವರೂಪ. ಆದ್ರಿಂದ ನಾವು ಭಗವಂತನಲ್ಲಿ ಸಚ್ಚಿದಾನಂದ ರೂಪದ ಜೊತೆಯಲ್ಲಿ ನಾವು ಬದುಕಲಿಕ್ಕೆ ಸುಲಭವಾಗಿ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ಆತ್ಮಕ್ಕೂ ಐಹಿಕ ಜಗತ್ತಿಗೂ ಸಂಬಂಧ ಇಲ್ಲ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಈ ಆತ್ಮ, ಈ ಮೀನಿಗೂ ಭೂಮಿಗೂ ಏನು ಸಂಬಂಧ ಇಲ್ಲ. ಮೀನು ನೀರಿನಲ್ಲಿ ಇರುತ್ತೆ, ಮೀನಿಗೂ ನೀರಿಗೂ ಸಂಬಂಧ ಇದೆ, ಮೀನಿಗೂ ಭೂಮಿಗೂ ಸಂಬಂಧ ಇಲ್ಲ ಅಲ್ವಾ? ಅದೇ ರೀತಿ ಈ ಆತ್ಮಕ್ಕೂ ಈ ಐಹಿಕ ಜಗತ್ತಿಗೂ ಸಂಬಂಧ ಇಲ್ಲ. ನಮಗೆ ಆತ್ಮಕ್ಕೂ ಮತ್ತು ಭಗವಂತನ ಜಗತ್ತಿಗೆ, ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧ ಇರುತ್ತೆ. ಸೊ ಈ ರೀತಿಯಾಗಿ ಮನುಷ್ಯನು ಮೊದಲನೆಯ ಪ್ರಕ್ರಿಯೆ ನಾವು ಮಾಡಬೇಕು. ಸಾಂಖ್ಯದಲ್ಲಿ ಮನುಷ್ಯನು ಜಡವಸ್ತುವಿಂದ ಬೇರೆ ಆಗ್ಬೇಕು. ಅದು ಜಡವಸ್ತುವಿಂದ ಬೇರೆ ಆಗುವುದು ಹೇಗೆ ಅಂತ ಸಾಂಖ್ಯದಲ್ಲಿ ಹೇಳ್ಕೊಡ್ತಾರೆ. ಆದ್ರೆ ಭಕ್ತಿ ಯೋಗವನ್ನು ನಾವು ಮಾಡಿದಾಗ ಜಡವಸ್ತುವಿಂದ ತಂತಾನೆ ಬೇರೆ ಆಗ್ಬಿಡೋದು. ಜಡವಸ್ತುಗಳಲ್ಲಿ ನಮ್ಮ ಆಸಕ್ತಿ ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ನಾವು ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ತನ್ಮಯರಾಗ್ತೀವಂದ್ರೆ, ನಮಗೆ ಜಡವಸ್ತುಗಳಿಂದ ಏನು ಬೇಕಾಗಿಲ್ಲ ಅನ್ಸುತ್ತೆ. ಸೊ ತಂತಾನೆ ಜಡವಸ್ತುಗಳು ಹೊರಟೋಗ್ಬಿಡುತ್ತವೆ. ಸೊ ಆದ್ರಿಂದ ಒಂದಕ್ಕೊಂದು ಪೂರಕ. ಜಡವಸ್ತು ಬೇಡ ಅಂದ್ರೆ ಕೃಷ್ಣ ಪ್ರಜ್ಞೆ ತಂತಾನೆ ಬರುತ್ತೆ. ಕೃಷ್ಣ ಪ್ರಜ್ಞೆಯನ್ನು ನಾವು ಮಾಡ್ತಾ ಇದ್ರೆ ಜಡವಸ್ತುಗಳ ಆಸಕ್ತಿ ತಂತಾನೆ ಹೊರಟೋಗ್ಬಿಡುತ್ತೆ. ಜಡವಸ್ತುಗಳಂದ್ರೆ ಐಹಿಕ ವಸ್ತುಗಳು. ಸೊ ಅದರಲ್ಲಿ ತಂತಾನೆ ನಿರಾಸಕ್ತಿ ಬೆಳೆಸ್ಕೊಳ್ಳುತ್ತೆ. ಸೊ ಅದರಿಂದ ಎರಡು ಒಂದೇ ಅಂತ ಕಾಣಿಸುತ್ತೆ. ಈ ವಿಷಯವನ್ನು ಯಾರು ಅರ್ಥ ಮಾಡ್ಕೊಳ್ತಾನೆ ಅವನು ನಿಜವಾಗಿ ಅರ್ಥ ಮಾಡ್ಕೊಳ್ತಾನೆ ವಿಷಯಗಳು, ಎಲ್ಲಾ ವಿಷಯಗಳನ್ನು. ಶ್ಲೋಕ 6. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ ಯೋಗಯುಕ್ತಃ ಮುನಿ ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಪ್ರಭುಜಿ ಓದಿ. ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದು? ಯಾವ್ದು ಓದ್ತಾ ಇದ್ದಾರೆ ಪ್ರಭುಜಿ? 6ನೇ ಶ್ಲೋಕದ ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಭಾವಾರ್ಥ:
ಸನ್ಯಾಸಿಗಳಲ್ಲಿ 2 ವರ್ಗಗಳಿವೆ. ಮಾಯಾವಾದಿ ಸನ್ಯಾಸಿಗಳು ಸಾಂಖ್ಯ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ವೈಷ್ಣವ ಸನ್ಯಾಸಿಗಳಾದರೋ ಭಾಗವತದ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಭಾಗವತವು ವೇದಾಂತ ಸೂತ್ರಗಳಿಗೆ ಸರಿಯಾದ ಭಾಷ್ಯವನ್ನು ನೀಡುತ್ತದೆ. ಮಾಯಾವಾದಿ ಸನ್ಯಾಸಿಗಳು ವೇದಾಂತ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಾರೆ. ಆದರೆ ಅವರು ಶಂಕರಾಚಾರ್ಯರು ಬರೆದ ಶಾರೀರಿಕ ಭಾಷ್ಯ ಎನ್ನುವ ತಮ್ಮದೇ ಆದ ಭಾಷ್ಯವನ್ನು ಉಪಯೋಗಿಸುತ್ತಾರೆ. ಭಾಗವತ ಪಂಥದ ವಿದ್ಯಾರ್ಥಿಗಳು ಪಾಂಚರಾತ್ರಿಕಿ ನಿಯಮಗಳಿಗೆ ಅನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಆದುದರಿಂದ ವೈಷ್ಣವ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಹಲವು ಬಗೆಯ ಕೆಲಸಗಳಿರುತ್ತವೆ. ವೈಷ್ಣವ ಸನ್ಯಾಸಿಗೂ ಐಹಿಕ ಕರ್ಮಗಳಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನದಲ್ಲಿ ಹಾಗೂ ಊಹಾತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯು ರುಚಿಸುವುದಿಲ್ಲ. ಅವರ ಅಧ್ಯಯನವು ನಿರಾಸವಾಗುವುದರಿಂದ ಅವರು ಕೆಲವೊಮ್ಮೆ ಬ್ರಹ್ಮನ್ ಕುರಿತು ಊಹಾತ್ಮಕ ಚಿಂತನೆ ಮಾಡುವುದರಲ್ಲಿ ಬೇಸರಗೊಳ್ಳುತ್ತಾರೆ. ಆದುದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಾಗವತವನ್ನು ಆಶ್ರಯಿಸುತ್ತಾರೆ. ಇದರ ಪರಿಣಾಮವಾಗಿ ಅವರ ಶ್ರೀಮದ್ ಭಾಗವತದ ಅಧ್ಯಯನವು ಕಷ್ಟದಾಯಕವಾಗುತ್ತದೆ. ಒಣಚಿಂತನೆಗಳು, ಕೃತಕವಾಗಿ ಮಾಡಿದ ನಿರಾಕಾರದ ವ್ಯಾಖ್ಯಾನಗಳು ಮಾಯಾವಾದಿ ಸನ್ಯಾಸಿಗಳಿಗೆ ನಿಷ್ಪ್ರಯೋಜಕವಾಗುತ್ತವೆ. ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ವೈಷ್ಣವ ಸನ್ಯಾಸಿಗಳು ತಮ್ಮ ಆಧ್ಯಾತ್ಮಿಕ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಸುಖಿಗಳಾಗಿರುತ್ತಾರೆ. ಅವರಿಗೆ ಅಂತಿಮವಾಗಿ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವ ದೃಢ ಭರವಸೆ ಇರುತ್ತದೆ. ಮಾಯಾವಾದಿ ಸನ್ಯಾಸಿಗಳು ಒಮ್ಮೊಮ್ಮೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಿಂದ ಪತನ ಹೊಂದುತ್ತಾರೆ. ಆದರೆ ಪರೋಪಕಾರದ ಮತ್ತು ನಿಸ್ವಾರ್ಥದ ಲೌಕಿಕ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಇವು ಐಹಿಕ ಕಾರ್ಯಗಳಲ್ಲದೆ ಬೇರೇನೂ ಅಲ್ಲ. ಆದುದರಿಂದ ನಿರ್ಣಯವು ಹೀಗಿದೆ: ಬ್ರಹ್ಮನ್ ಯಾವುದು, ಬ್ರಹ್ಮನ್ ಯಾವುದಲ್ಲ ಎನ್ನುವ ಚಿಂತನೆಯಲ್ಲಿ ಮಾತ್ರ ನಿರತರಾಗಿರುವ ಸನ್ಯಾಸಿಗಳಿಗಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಈ ಸನ್ಯಾಸಿಗಳು ಸಹ ಅನೇಕ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಭಗವಂತ 2 ರೀತಿಯ ಸನ್ಯಾಸಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ 2 ರೀತಿಯ ಸನ್ಯಾಸಿಗಳ ಬಗ್ಗೆ ಮಾತಾಡ್ತಾರೆ. ಒಂದು ಮಾಯಾವಾದಿ ಸನ್ಯಾಸಿಗಳು, ಅವರು ಸಾಂಖ್ಯ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ವೈಷ್ಣವರು ಭಾಗವತದ ಸಿದ್ಧಾಂತ ಅಂದರೆ ಕೃಷ್ಣ ಪ್ರಜ್ಞೆಯ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಇಲ್ಲಿ ಪಾಂಚರಾತ್ರಿಕ ಭಾಗವತದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇವರು ಪಾಂಚರಾತ್ರಿಕೆ ನಿಯಮಗಳನ್ನು ಫಾಲೋ ಮಾಡ್ತಾರೆ. ಈ ಪಾಂಚರಾತ್ರಿಕೆ ನಿಯಮಗಳು ನಾರದ ಪುರಾಣದಲ್ಲಿ ನಾರದ ಮಹರ್ಷಿಗಳು ಬರೆದಿರುವಂಥದ್ದು. ಪಾಂಚರಾತ್ರಿಕ ವಿಧಿಯಲ್ಲಿ ಭಗವಂತನ ಹೇಗೆ ಅರ್ಚನೆ ಮಾಡುವುದು, ಭಕ್ತಿ ಸೇವೆ ಮಾಡುವುದು, ಭಕ್ತಿಯಲ್ಲಿ ಹೇಗೆ ಭಗವಂತನ ಸೇವಿಸುವುದು, ಸೊ ಎನ್ನುವುದ್ರ ಬಗ್ಗೆ ಪಾಂಚರಾತ್ರಿಕಿ ಇದರಲ್ಲಿ ನಮಗೆ ವಿಷಯಗಳು ಸಿಗುತ್ತೆ. ಸೊ ಇದನ್ನು ನಾರದ ಮಹರ್ಷಿಗಳು ಬರೆದಿದ್ದಾರೆ. ಸೊ ಆದರೆ ಇವ್ರೇನ್ ಮಾಡ್ತಾರೆ, ಮಾಯಾವಾದಿಗಳು ಶಾರೀರಿಕ ಭಾಷ್ಯ ಅಂತ ಶಂಕರಾಚಾರ್ಯರು ಬರೆದಿರೋ ಶಾರೀರಿಕ ಭಾಷ್ಯ, ಅದು ಸಾಂಖ್ಯ ಫಿಲಾಸಫಿ, ಆ ಭಾಷ್ಯವನ್ನು ಉಪಯೋಗಿಸ್ತಾರೆ. ಅವೆರಡು ಏನಾಗುತ್ತೆ, ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಯಾವಾಗ ಇದು ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಸುಲಭವಲ್ಲ ಅದು ಸಾಂಖ್ಯವಾದವನ್ನು ಅರ್ಥ ಮಾಡ್ಕೊಳ್ಳೋದು. ಅವ್ರೇನ್ ಮಾಡ್ತಾರೆ, ಅದನ್ನ ಬಿಟ್ಬಿಟ್ಟು ಅತ್ಲಾಗೆ ಒಂದು ಇದ್ದಲ್ಲಿ ಅವ್ರೇನ್ ಮಾಡ್ತಾರೆ, ಒಂದ್ ಸರಿ ಏನ್ ಮಾಡ್ತಾರೆ, ಭಗವಂತನ ದಿವ್ಯ ಸೇವೆ ಅವ್ರಿಗೆ ರುಚಿಸೋದಿಲ್ಲ. ಆದ್ರೆ ಅದು ಯಾವಾಗ ಇದು ಸಾಂಖ್ಯವಾದ ನೀರಸ ಅನ್ಸುತ್ತೆ ಅವ್ರಿಗೆ, ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಅವರು ಬ್ರಹ್ಮನ್ ಕುರಿತು ಆಧ್ಯಾತ್ಮಿಕ ಊಹಾತ್ಮಕ ಚಿಂತನೆ ಮಾಡಿ ಬೇಸರಗೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ಭಾಗವತ ಸಿದ್ಧಾಂತವನ್ನು ಆಶ್ರಯ ಮಾಡ್ತಾರೆ. ಅವ್ರಿಗೆ ಏನಾಗುತ್ತೆ, ಅವಾಗ ಅದು ಸರಿಯಾಗಿ ಅರ್ಥವಾಗಿರೋದಿಲ್ಲ, ಇನ್ನಷ್ಟು ಇದು ಕಷ್ಟವಾಗುತ್ತೆ. ಭಾಗವತ ಸಿದ್ಧಾಂತ ಇನ್ನಷ್ಟು ಕಷ್ಟ ಆಗುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿಯಿಂದ ಅವ್ನಿಗೆ ಏನು ಚಿಂತನೆ ಇಲ್ಲ, ಅವನು ತನ್ನ ಆಧ್ಯಾತ್ಮಿಕ ನಿರ್ವಹಣೆ ಕರ್ತವ್ಯದಲ್ಲಿ ಸುಖವಾಗಿರ್ತಾನ ಅವನು. ಅವರಿಗೆ ಅಂತಿಮವಾಗಿ ಕೃಷ್ಣನ ಧಾಮವನ್ನು ಪ್ರವೇಶಿಸುವ ಭರವಸೆ ಇರುತ್ತೆ ಅವರಿಗೆ. ಆದ್ರಿಂದ ಶಿಲಪ್ರಭುಪಾದರು ಹೇಳ್ತಾರೆ, ಬ್ರಹ್ಮನ್ ಯಾವುದು, ಬ್ರಹ್ಮನ್ ಯಾವುದಲ್ಲ ಎನ್ನುವ ಚಿಂತನೆ ಮಾಡಿ ನಿರಂತರವಾಗಿ ನಾವು ಸಮಯವನ್ನು ವ್ಯಯಿಸುವ ಬದಲು ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರಲ್ಲ, ಅವ್ರು ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಅವ್ರು ಯಾವ ದ್ವಂದ್ವನೂ ಇರೋದಿಲ್ಲ ಅವರಿಗೆ. ಸೊ ಆದ್ರಿಂದ ಈ ಬ್ರಹ್ಮನ್ ಯಾವುದು ಯಾವುದಲ್ಲ ಅಂತ ಸಾಂಖ್ಯ ಸನ್ಯಾಸಿಗಳು ಇರ್ತಾರಲ್ಲ, ಆ ಸನ್ಯಾಸಿಗಳು ಕೂಡ ಅನಂತ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬಂದೇ ಬರ್ತಾರೆ ಅವರು. ಸೊ ಭಗವಂತ ಹಿಂದಿನ ಒಂದ್ಸರಿ ಶ್ಲೋಕದಲ್ಲಿ ಹೇಳಿದ್ದಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ. ಸೊ ಯಾವಾಗ ವಾಸುದೇವನೇ, ಕೃಷ್ಣನೇ ಎಲ್ಲವೂ, ಸರ್ವಕಾರಣಗಳ ಕಾರಣ ಕೃಷ್ಣನೇ ದೇವೋತ್ತಮ ಪುರುಷ ಅನ್ನೋ ಒಂದು ಯಾವಾಗ ಒಂದು ಅವ್ರ ಮನುಷ್ಯನಿಗೆ ಅರ್ಥವಾಗುತ್ತೆ, ಅಂತ ಮನುಷ್ಯರು ತುಂಬಾ ಸುದುರ್ಲಭ, ತುಂಬಾ ಕಷ್ಟ ಸಿಗೋದು ಅಂತ ಭಗವಂತ ಹೇಳ್ತಾನೆ. ಪ್ರಭುಜಿ, ಇದು ಮಾಯಾವಾದಿಗಳಿಗೆ
ಭಾಗವತಮ್ಮ ಅರ್ಥ ಆಗಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಪ್ರಭುಜಿ? ಭಾಗವತಂ ಅರ್ಥ ಆಗಂದ್ರೆ ಅವ್ರ ಭಕ್ತಿ ಭಾಗವತಂ ಅರ್ಥ ಭಾಗವತಂ ಮತ್ತು ಭಾಗವತ ಸೇವೆ ಅರ್ಥ ಆಗ್ಬೇಕು ಅಂದ್ರೆ ಭಕ್ತಿ ಸೇವೆಯಲ್ಲಿ ಇರ್ಬೇಕು, ಭಗವಂತನಲ್ಲಿ ಶರಣಾಗ್ಬೇಕು. ಅವ್ರು ಭಗವಂತನಲ್ಲಿ ಶರಣಾಗ್ತಾ ಇಲ್ವಲ್ಲ. ಅವರು ಭಕ್ತಿ ಸೇವೆ ಅಂದ್ರೆ ನಿರಾಕಾರದಲ್ಲಿ ಭಕ್ತಿ ಸೇವೆಯಲ್ಲಿ ಇರ್ತಾರಲ್ಲ ಪ್ರಭುಜಿ. ಅಂದ್ರೆ ಅವರು ನಿರಾಕಾರದಲ್ಲಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಭಕ್ತಿ ಸೇವೆ ಇದಾನೆ ಒಬ್ಬ ಭಗವಂತ ಇದಾನೆ ಅನ್ನೋ ಇದೇ ಇಲ್ಲ. ಹೇಳ್ತಾರ ಪ್ರಭುಜಿ. ನಿರಾಕಾರವಾದಿಗಳು ಭಗವಂತ ಇದಾನೆ ಅಂತ ಹೇಳೋದೇ ಇಲ್ಲ. ಅವರು ಲೈಟ್ ಇದೆ ಅಂತಾರೆ, ಅವರು ಯಾವುದೋ ಒಂದು ಶಕ್ತಿ ಇದೆ ಅಂತಾರೆ ಅವರು ನಿರಾಕಾರವಾದಿಗಳು. ಅವ್ರು ಭಗವಂತ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಸೊ ಎಲ್ಲಿವರೆಗೂ ಅದೇ ನೀವು ಪ್ರಭುಜಿ. ಭಗವಂತ ಇಲ್ಲದೆ ಇದ್ರೆ ನೀವು ಹೇಗೆ ಭಕ್ತಿ ಸೇವೆ ಮಾಡ್ತೀರಿ? ಸೇವೆ ಮಾಡಕ್ಕೆ ಯಾವ್ದಾದ್ರು ನಿಮ್ಗೊಂದು ವ್ಯಕ್ತಿ ಬೇಕಲ್ವಾ, ಹಾ ಯಾವ್ದಾದ್ರು ಒಂದು ವಸ್ತು ಹೌದು. ಬೇಕು. ಅವ್ರ ವಸ್ತುನೇ ಇಲ್ಲ ಅಂತಾರೆ, ಅವ್ರು ನಿರಾಕಾರ ಅಂತಾರೆ ಅವರು. ಸೊ ನಿರಾಕಾರಕ್ಕೆ ಹೇಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಹಾ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿರಾಕಾರದ ಮೇಲೆ, ಬಟ್ ಆದ್ರೆ ನಿಮಗೆ ಅದು ಧ್ಯಾನ ಮಾಡುವುದು ಕೂಡ ಕಷ್ಟ ನಿರಾಕಾರದ ಮೇಲೆ. ಯಾವುದು ಆಕಾರವೇ ಇಲ್ಲ ಅಂದ್ರೆ ಅದ್ರ ಮೇಲೆ ಧ್ಯಾನ ಮಾಡೋದು ಕಷ್ಟ. ಆದ್ರೆ ಭಗವಂತನ ಪಾದ ನಿಮ್ ಕಣ್ಮುದ್ದಿದ್ರೆ ಅದ್ರ ಮೇಲೆ ಧ್ಯಾನ ಮಾಡೋದು ಸುಲಭ ಅಲ್ವಾ? ಹಾ ಸೊ ಅದರಿಂದ ಅವರಿಗೆ ಅದರಲ್ಲಿ ಅವ್ರಿಗೆ ಒಂದ್ ದಿವಸ ನೀರಸ ಬಂದ್ಬಿಡುತ್ತೆ ಅದರಲ್ಲಿ. ಸೊ ಒಂದಲ್ಲ ಒಂದ್ ದಿವಸ ಅವರು ಭಕ್ತಿ ಸೇವೆಗೆ ಬಂದೇ ಬರ್ತಾರೆ. ಬಹುನಾಮ್ ಜನ್ಮನಾಮಂತೆ ಕೃಷ್ಣನ ಹೇಳಿದಾನೆ, ಎಷ್ಟೋ ಜನ್ಮಗಳ ನಂತರ ಬಹುನಾಮ್ ಜನ್ಮನಾಮಂತೆ ವಾಸುದೇವಂ ಸರ್ವಮಿತಿ, ವಾಸುದೇವನ ಎವರಿಥಿಂಗ್ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಎಲ್ಲವೂ ವಾಸುದೇವನ ಅಂತ ಹೇಳಿ. ಅಲ್ಲಿ ಅಂತಹ ಮಹಾತ್ಮರು ಸುದುರ್ಲಭ ಅಂದ್ರೆ ಕಷ್ಟ ಸಿಗೋದು ಅಂತ ಹೇಳ್ತಾರೆ ಭಗವಂತ. ಸೊ 7ನೇ ಶ್ಲೋಕ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಯೋಗಯುಕ್ತಃ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತ ಆತ್ಮಭೂತಾತ್ಮ ಕುರ್ವನ್ ಅಪಿ ನ ಲಿಪ್ಯತೆ. ಯಾರು ಓದ್ತೀರಿ ಇವಾಗ? ಅನುವಾದ ಪ್ರಭುಪಾದರಿಂದ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಿಂದ ಮುಕ್ತಿ ಮಾರ್ಗದವನು ಎಲ್ಲ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲಾ ಜೀವಿಗಳು ಅವನಿಗೆ ಪ್ರಿಯರು. ಇದಕ್ಕೆ ಅವನ ಕೃಷ್ಣ ಪ್ರಜ್ಞೆಯೇ ಕಾರಣ. ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆಯಲ್ಲವೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ ಯಾವ ಜೀವಿಯೂ ಕೃಷ್ಣನಿಂದ ಬೇರೆಯಲ್ಲ. ಮರದ ಬೇರಿಗೆ ನೀರನ್ನೆರೆದರೆ ಎಲ್ಲ ಎಲೆಗಳಿಗೂ ಕೊಂಬೆಗಳಿಗೂ ನೀರು ದೊರೆಯುತ್ತದೆ. ಅಥವಾ ಹೊಟ್ಟೆಗೆ ಆಹಾರವನ್ನು ನೀಡಿದರೆ ಚೈತನ್ಯವು ತಂತಾನೇ ದೇಹಕ್ಕೆಲ್ಲ ಲಭ್ಯವಾಗುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತು. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹುಪ್ರೀತಿ. ಪ್ರತಿಯೊಬ್ಬರಿಗೂ ಅವನ ಕೆಲಸದಲ್ಲಿ ತೃಪ್ತಿಯಾಗುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ. ಅವನ ಪ್ರಜ್ಞೆಯು ಪರಿಶುದ್ಧವಾದದ್ದರಿಂದ ಹಿಡಿತದಲ್ಲಿರುವುದರಿಂದ ಅವನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ. ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆ ಇಲ್ಲ. ಅವನ ಇಂದ್ರಿಯಗಳು ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತೊಡಗುವ ಸಾಧ್ಯತೆ ಇಲ್ಲ. ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೆನೇನು ಕೇಳಲು ಅವನು ಇಷ್ಟಪಡುವುದಿಲ್ಲ. ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೇನನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಕೃಷ್ಣನಿಗೆ ಸಂಬಂಧವಿಲ್ಲದ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ. ಆದುದರಿಂದ ಅವನ ಇಂದ್ರಿಯಗಳು ಹತೋಟಿಯಲ್ಲಿರುತ್ತವೆ. ಇಂದ್ರಿಯಗಳನ್ನು ನಿಯಂತ್ರಿಸುವವನು ಯಾರನ್ನೂ ನೋಯಿಸಲು ಸಾಧ್ಯವಿಲ್ಲ. ಹಾಗಾದರೆ ಅರ್ಜುನನು ಯುದ್ಧದಲ್ಲಿ ಇತರರನ್ನು ಏಕೆ ನೋಯಿಸಿದ? ಅವನು ಕೃಷ್ಣ ಪ್ರಜ್ಞೆ ಇರಲಿಲ್ಲವೇ ಎಂದು ಕೇಳಬಹುದು. ಅರ್ಜುನನು ಮೇಲ್ನೋಟಕ್ಕೆ ಮಾತ್ರ ಇತರರನ್ನು ನೋಯಿಸದಂತೆ ಕಾಣುತ್ತಾನೆ, ಏಕೆಂದರೆ ರಣರಂಗದಲ್ಲಿ ನೆರೆದಿದ್ದವರೆಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಬದುಕಿ ಇರುತ್ತಾರೆ. ಏಕೆಂದರೆ ಆತ್ಮವನ್ನು ನಾಶ ಮಾಡುವುದು ಸಾಧ್ಯವಿಲ್ಲ. ಆದುದರಿಂದ ಆತ್ಮದ ದೃಷ್ಟಿಯಿಂದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯಾರೂ ಸಾಯಲಿಲ್ಲ. ಸ್ವತಃ ಅಲ್ಲಿದ್ದ ಕೃಷ್ಣನ ಆಜ್ಞೆಯಂತೆ ಅವರ ಉಡುಪುಗಳು ಮಾತ್ರ ಬದಲಾದವು. ಆದುದರಿಂದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೋರಾಡಿದಾಗ ಅರ್ಜುನನು ನಿಜವಾಗಿಯೂ ಹೋರಾಡುತ್ತಿರಲಿಲ್ಲ. ಅವನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸುತ್ತಾ ಮಾತ್ರ. ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಭಕ್ತಿಯಿಂದ ಕರ್ಮ ಮಾಡ್ತಾನೋ, ಯಾರು ಶುದ್ಧಾತ್ಮನೋ, ಯಾರು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸ್ಕೊಳ್ತಾನೆ ಅವರಿಂದ ಎಲ್ರಿಗೂ ಪ್ರಿಯವಾಗ್ತಾನೆ. ಯಾರು ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ಕೊತಾನೆ ಅವನಿಂದ ಯಾರಿಗೂ ತೊಂದರೆ ಆಗೋದೇ ಇಲ್ಲ. ಯಾವಾಗ ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಅವರಿಂದ ಒಳ್ಳೇದೇ ಆಗುತ್ತೆ ಆ ವ್ಯಕ್ತಿಯಿಂದ. ಸೊ ಅವರು ಆಟೋಮೆಟಿಕ್ ಆಗಿ ಅವರು ಎಲ್ರಿಗೂ ಪ್ರಿಯರಾಗ್ತಾರೆ.
ಸೊ ಆದ್ರಿಂದ ಅವನಿಗೂ ಕೂಡ ಎಲ್ಲರೂ ಪ್ರಿಯರಾಗ್ತಾರೆ. ಯಾಕಂದ್ರೆ ಅವನು ಕರ್ಮ ಮಾಡ್ತಾ ಇದ್ರು ಅದ್ರ ಸಿಗಕೊಳ್ಳಲ್ಲ. ಯಾಕಂದ್ರೆ ಅವನಿಗೆ ಈಗ ಗೊತ್ತಿರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನೇ, ಎಲ್ಲರೂ ಪ್ರೀತಿ ಇರುತ್ತೆ. ಅವನ ಪ್ರಜ್ಞೆ ಪರಿಶುದ್ಧವಾಗಿರುತ್ತೆ ಮತ್ತು ಅವನ ಇಂದ್ರಿಯಗಳು ಹಿಡಿತದಲ್ಲಿರ್ತವೆ. ಅದರಿಂದ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಯಾಕಂದ್ರೆ ಶಾಂತವಾಗಿ ಯಾಕಿರುತ್ತೆ ಅಂದ್ರೆ ಕೃಷ್ಣನಲ್ಲಿ ನೆಲೆಸಿರುತ್ತದೆ. ಸೊ ಆದ್ರಿಂದ ಅವನಿಗೆ ಯಾರು ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ, ಎಲ್ಲರೂ ಸರಿ ಸಮಾನ ಅವನಿಗೆ. ಸೊ ಅಂತಹ ಇಂದ್ರಿಯಗಳನ್ನು ಯಾರು ನಿಯಂತ್ರಿಸಿಕೊಂಡಿರ್ತಾನೆ ಅವನು ಯಾರನ್ನು ಅವನು ನೋಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾರು ಕೂಡ ಅವನನ್ನು ನೋಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಯುದ್ಧದಲ್ಲಿ ಯಾಕೆ ಅರ್ಜುನನ್ನು ನೋಯಿಸಿದ ಅಂತ ಅರ್ಜುನನ್ ಭಗವಂತ ಶ್ರೀಲ ಪ್ರಭುಪಾದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಆತ್ಮದ ದೃಷ್ಟಿ, ಆತ್ಮವನ್ನು ಹೇಗೆ ನೋಡುವುದು, ಇದು ದೇಹಗಳಲ್ಲ ಆತ್ಮ ಅನ್ನುವ ಜ್ಞಾನವನ್ನು ಭಗವಂತ 2ನೇ ಅಧ್ಯಾಯದಲ್ಲಿ ಅರ್ಜುನನ್ ಕೊಟ್ಟಿದ್ದಾನೆ. ಸೊ ಅದರಿಂದ ಅವನು ಆತ್ಮದ ದೃಷ್ಟಿಯಿಂದ ಕುರುಕ್ಷೇತ್ರದ ರಣರಂಗದಲ್ಲಿ ಯಾರೂ ಸಾಯಲಿಲ್ಲ, ಎಲ್ಲರೂ ಕೇವಲ ಉಡುಪುಗಳನ್ನು ಮಾತ್ರ ಬದಲಾಯಿಸ್ತಾರೆ. ಕೃಷ್ಣನ ಆಜ್ಞೆಯಂತೆ ಉಡುಪುಗಳನ್ನು ಬದಲಾಯಿಸ್ತಾರೆ. ಆದ್ರಿಂದ ಅರ್ಜುನನು ಯಾವ ಹೋರಾಡ್ತಾ ಇರುವಾಗ ಅವನು ಕೃಷ್ಣನ ಆಜ್ಞೆಯನ್ನು ಪರಿಪಾಲಿಸಿದಾನೆ ಅಷ್ಟೇ. ಅವನು ಕೃಷ್ಣನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಭಕ್ತಿ ಸೇವೆಯನ್ನು, ಭಗವಂತ ಹೇಳಿದ್ದ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಭಗವಂತ ಏನ್ ಹೇಳಿದಾನ, ಅರ್ಜುನ ನೀನು ನಿಮಿತ್ತ ಮಾತ್ರ, ನೀನು ಬಾಣ ಬಿಡು ಅಷ್ಟೇ, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿ. ಸೊ ಅದರಿಂದ ಈ ರೀತಿಯಾಗಿ ನಾವು ಕೆಲಸಗಳನ್ನು ಮಾಡುವಾಗ ನಮಗೆ ಯಾವ ಕರ್ಮದ ಪ್ರತಿಕ್ರಿಯೆಗಳು ಸಿಗೋದಿಲ್ಲ. ಅದರಿಂದ ಅದೇ ರೀತಿ ಅರ್ಜುನನು ಕೂಡ ಯಾವುದೇ ಕರ್ಮದ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಜನಗಳನ್ನು ಅರ್ಜುನ ಸಾಯಿಸಿದ್ರು, ಪಾಂಡವರು ಸಾಯಿಸಿದ್ರು, ಆದ್ರೆ ಯಾವ ಕರ್ಮದ ಪ್ರತಿಕ್ರಿಯೆ ಕೂಡ ಅವರಿಗೆ ಬರೋದಿಲ್ಲ. ಯಾಕಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿದ್ರು ಮತ್ತೆ ಕೃಷ್ಣ ಹೇಳಿದ್ದರಿಂದ ಕೃಷ್ಣನ ಆಜ್ಞೆಯ ಪ್ರಕಾರ ಅವರು ಕೆಲಸ ಮಾಡ್ತಾ ಇದ್ರು. ಶ್ಲೋಕ 8-9. ನ ಏವ ಕಿಂಚಿತ್ ಕರೋಮಿ ಇತಿ ಯುಕ್ತ ಮನ್ಯತೆ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್. ಯಾರು ಓದ್ತೀರಿ ಇವಾಗ? ಹರೇ ಕೃಷ್ಣ. ಓದಿ ಮಾತಾಡಿ, ನಾಗವೇಣಿ ಮಾತಾಡಿ, ಓದಿ. ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಅಗ್ರಾಣಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು, ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ಏಕೆಂದರೆ ಮಾತನಾಡುವಾಗ, ವಿಸರ್ಜಿಸುವಾಗ, ಸ್ವೀಕರಿಸುವಾಗ, ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ. ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ತನ್ನ ಅಸ್ತಿತ್ವದಲ್ಲಿ ಪರಿಶುದ್ಧನಾಗಿರುತ್ತಾನೆ. ಪರಿಣಾಮವಾಗಿ ಕರ್ತೃ, ಕಾರ್ಯ, ಸನ್ನಿವೇಶ, ಪ್ರಯತ್ನ ಮತ್ತು ಅದೃಷ್ಟ ಈ 5 ನಿಕಟ ಮತ್ತು ದೂರ ಕಾರಣಗಳನ್ನು ಅವಲಂಬಿಸುವ ಯಾವುದೇ ಕೆಲಸಕ್ಕೂ ಆತನಿಗೂ ಸಂಬಂಧವಿರುವುದಿಲ್ಲ. ಇದಕ್ಕೆ ಕಾರಣವೆಂದರೆ ಅವನು ಕೃಷ್ಣನ ಪ್ರತಿಪೂರ್ವಕ್ಕೆ ಅಲೌಕಿಕ ಸೇವೆಯಲ್ಲಿ ನಿರತನಾಗಿರುವುದು. ಆತನ ತನ್ನ ದೇಹ ಮತ್ತು ಇಂದ್ರಿಯಗಳಿಂದ ಕೆಲಸ ಮಾಡುತ್ತಿರುವಂತೆ ಕಂಡರೂ ಆತನಿಗೆ ತನ್ನ ನಿಜವಾದ ಸ್ಥಿತಿಯ ಅರಿವಿರುತ್ತದೆ. ಆಧ್ಯಾತ್ಮಿಕ ಕರ್ತವ್ಯದಲ್ಲಿ ನಿರತನಾಗಿರುವುದೇ ಆ ಸ್ಥಿತಿ. ಐಹಿಕ ಪ್ರಜ್ಞೆಯಲ್ಲಿ ಇಂದ್ರಿಯಗಳು ಇಂದ್ರಿಯ ತೃಪ್ತಿಯನ್ನು ಪಡೆಯುವ ಯತ್ನದಲ್ಲಿ ಪಡೆಯುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಂದ್ರಿಯಗಳು ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿ ನಿರತವಾಗಿರುತ್ತವೆ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಇಂದ್ರಿಯಗಳ ವ್ಯಾಪಾರಗಳಲ್ಲಿ ತೊಡಗಿರುವಂತೆ ಕಂಡರೂ ಅವನು ಸದಾ ಮುಕ್ತನು. ನೋಡುವುದು ಮತ್ತು ಕೇಳುವುದು ಇಂತಹ ಕ್ರಿಯೆಗಳು ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟವು. ನಡೆಯುವುದು, ಮಾತನಾಡುವುದು, ವಿಸರ್ಜನೆ ಮೊದಲಾದವು ಕರ್ಮೇಂದ್ರಿಯ ಕಾರ್ಯಗಳು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನ ಮೇಲೆ ಇಂದ್ರಿಯಗಳ ಕಾರ್ಯಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ತಾನು ಭಗವಂತನ ನಿರಂತರ ಸೇವಕನೆಂದು ಅವನಿಗೆ ಗೊತ್ತು. ಆದುದರಿಂದ ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ಯಾವುದೇ ಕೆಲಸವನ್ನು ಅವನು ಮಾಡಲಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ವ್ಯಕ್ತಿ ಇರ್ತಾನೆ, ಅವನು ಏನೇ ಮಾಡ್ತಾ ಇರ್ಬೋದು, ಅವ್ನು ಕೇಳ್ತಾ ಇರ್ಬೋದು, ಮುಟ್ತಾ ಇರ್ಬೋದು, ಏನಾದ್ರು ವಾಸನೆ ಅಗ್ರಾಣಿಸೋದಂದ್ರೆ ಏನಾದ್ರು ವಾಸನೆ ತಗೊಳ್ಳೋದು, ಏನಾದ್ರು ಅವನು ವಾಸನೆಯನ್ನು ಅವನು ಎಂಜಾಯ್ ಮಾಡ್ತಾ ಇರ್ಬೋದು, ಏನಾದ್ರು ತಿಂತಾ ಇರ್ಬೋದು, ನಡೆದಾಡ್ತಾ ಇರ್ಬೋದು, ನಿದ್ರೆ ಮಾಡ್ತಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಅವನಿಗೆ ಗೊತ್ತು ಚೆನ್ನಾಗಿ, ಇದು ನಾನು ಮಾಡ್ತಾ ಇಲ್ಲ, ಇಂದ್ರಿಯಗಳು ಮಾಡ್ಕೋತಾ ಇದ್ದಾವೆ. ಈ ಪ್ರಕೃತಿಯ 3 ನಿಯಮಗಳ ಪ್ರಕಾರ ಇಂದ್ರಿಯಗಳು ಮಾಡ್ಕೋತಾ ಇದ್ದಾವೆ. ಆದ್ರಿಂದ ಪ್ರತಿಯೊಂದು ಕೂಡ
ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತನೆ ಮಾಡ್ತಾ ಇದೆ ಹೊರತು ಅವಕ್ಕೆ ಕಣ್ಣುಗಳು ತಂತಾನೆ ಮಿಟುಕಿಸ್ತಾ ಇದೆ. ನಮಗೆ ಗೊತ್ತೇ ಆಗಲ್ಲ ಕಣ್ಣು ಯಾವಾಗ ಮಿಟುಕ್ತಾ ಇದೆ ಅಂದ್ಬಿಟ್ಟು. ನಾವು ಗಮನ ಕೊಟ್ಟರೆ ಮಾತ್ರ ಗೊತ್ತಾಗುತ್ತೆ ಕಣ್ಣು ಮಿಟುಕ್ತಾ ಇದೆ ಅಂದ್ಬಿಟ್ಟು. ಅದೇ ರೀತಿ ನಾವು ಇದು ಗಾಳಿಯನ್ನು ಒಳಗಡೆ ತಗೋತೇವೆ, ಹೊರಗಡೆ ಬಿಡ್ತೇವೆ. ದೇಹದೊಳಗೆ ಗಾಳಿ ಎಳ್ಕೊತೇವೆ ಮತ್ತೆ ಹೊರಗಡೆ ಬಿಡ್ತೇವೆ. ಅದು ಕೂಡ ನಮ್ಗೆ ಗೊತ್ತೇ ಆಗೋದಿಲ್ಲ, ತಂತಾನೆ ನಡೀತಾ ಇರ್ತದೆ. ನಾವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅದಕ್ಕೆ ಮಾತ್ರ ಅವಾಗ ಮಾತ್ರ ಗೊತ್ತಾಗುತ್ತೆ ನಮ್ಗೆ, ಓಕೆ ನಾವು ಉಸಿರಾಡ್ತಾ ಇದೀವಿ ಅಂದ್ರೆ. ಇಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಇದೇ ರೀತಿ ದೈವ ಪ್ರಜ್ಞೆಗಳು ಬರ್ತಾನೆ ವ್ಯಕ್ತಿ ಏನಂತ್ಕೋತಾನೆ, ಎಲ್ಲವೂ ಇಂದ್ರಿಯಗಳು ಮಾಡ್ಕೋತಾ ಇದ್ದೇವೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಅವುಗಳಿಂದ ದೂರ ಇದ್ದೇನೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಸೊ ಯಾವಾಗ ನಾನು ಅವುಗಳಿಂದ ದೂರ ಇದ್ದೇನೆ ಎಂದು ತನ್ನನ್ನು ದೂರ ಮಾಡ್ಕೊಳ್ತಾನೆ ಇಂದ್ರಿಯ ವಸ್ತುಗಳಿಂದ, ಅವಾಗ ಏನಾಗುತ್ತೆ, ಆ ವಸ್ತು ಇಂದ್ರಿಯಗಳಿಂದ ಬರುವ ಯಾವುದೇ ಕರ್ಮಗಳಿಗೆ ಅವನು ಬಾಧ್ಯತನಾಗಿರುವುದಿಲ್ಲ. ಅದೆಲ್ಲವನ್ನು ಕೃಷ್ಣನೇ ನೋಡ್ಕೊತಾನೆ. ಸೊ ಅವನು ತನ್ನ ಅಸ್ತಿತ್ವದಲ್ಲಿ ಪರಿಶುದ್ಧನಾಗಿರ್ತಾನೆ. ಪರಿಣಾಮವಾಗಿ ಅವನಿಗೇನಾಗುತ್ತೆ, ಮಾಡುವ ಯಾವುದೇ ಕೆಲಸಕ್ಕೂ ಆತನಿಗೂ ಏನು ಸಂಬಂಧ ಇರುವುದಿಲ್ಲ. ಅವನು ತನ್ನ ದೇಹ ಮತ್ತು ಇಂದ್ರಿಯಗಳಿಂದ ಕೆಲಸ ಮಾಡ್ತಾ ಇರೋನಿಗೆ ಬೇರೆಯವ್ರಿಗೆ ಕಂಡ್ರೂ ಕೂಡ ಅವನು ಕೃಷ್ಣನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅವನು ಆ ಕೆಲಸಗಳಲ್ಲಿ ಅವನ ಆಕ್ಚುಲ್ ಆಗಿ ಅವನು ಐಹಿಕ ಕೆಲಸಗಳನ್ನು ಅವನು ಮಾಡ್ತಾ ಇರೋದಿಲ್ಲ. ಸೊ ಅವನು ಯಾವಾಗಲೂ ಕೂಡ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನ ಮೇಲೆ ಇಂದ್ರಿಯ ಕಾರ್ಯಗಳು ಯಾವುದೇ ಪರಿಣಾಮವನ್ನು ಕೂಡ ಬೀರುವುದಿಲ್ಲ. ಸೊ ಅವುಗಳಿಂದ ಬರುವ ಯಾವುದೇ ಕರ್ಮ ಫಲಗಳು ಯಾವುದು ಅವನಿಗೆ ತಗಲುವುದಿಲ್ಲ. ಸೊ ಯಾಕಂದ್ರೆ ಅವನು ನಿರಂತರ ಕೃಷ್ಣನ ಸೇವಕ, ಆದ್ರಿಂದ ಅವನು ಭಗವಂತನ ಸೇವೆ ಬಿಟ್ಟು ಬೇರೆ ಏನು ಮಾಡೋದೇ ಇಲ್ಲ. ಶ್ಲೋಕ 10. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿವಾಂಬಸಾ. ಹರೇ ಕೃಷ್ಣ ಪ್ರಭುಜಿ. ಗುರುಪ್ರಸಾದ್ ಪ್ರಭುಜಿ ಓದಿ. ಅನುವಾದ. ಶ್ರೀಲ ಪ್ರಭುಪಾದರ ಜಯವಾಗಲಿ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವರೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಭಾವಾರ್ಥ. ಇಲ್ಲಿ ಬ್ರಹ್ಮಣಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಂದರ್ಥ. ಭೌತಿಕ ಜಗತ್ತು ಪಾರಿಭಾಷಿಕವಾಗಿ ಪ್ರಧಾನ ಎಂದು ಕರೆಯುವ ಐಹಿಕ ಪ್ರಕೃತಿಯ 3 ಗುಣಗಳ ಅಭಿವ್ಯಕ್ತಿಯ ಮೊತ್ತ. ಸರ್ವಂ ಹೇತದ್ ಬ್ರಹ್ಮ. ಮಾಂಡೂಕ್ಯ ಉಪನಿಷತ್ತು 2. ತಸ್ಮಾದ್ ಏತದ್ ಬ್ರಹ್ಮ ನಾಸರೂಪಂ ಅನ್ನಂಚ ಜಾಯತೆ. ಮುಂಡಕ ಉಪನಿಷತ್ 1.2.10. ಈ ವೇದ ಸ್ತೋತ್ರಗಳು ಮತ್ತು ಭಗವದ್ಗೀತೆಯಲ್ಲಿನ 14.3 ಮಮ ಯೋನಿರ್ ಮಹದ್ ಬ್ರಹ್ಮ ಎನ್ನುವ ಮಾತುಗಳು ಭೌತಿಕ ಜಗತ್ತಿನಲ್ಲಿ ಇರುವುದೆಲ್ಲ ಬ್ರಹ್ಮನ ಅಭಿವ್ಯಕ್ತಿ ಎಂದು ಸೂಚಿಸುತ್ತವೆ. ಕಾರ್ಯಗಳು ಭಿನ್ನ ಭಿನ್ನವಾಗಿ ತೋರಿ ಬಂದರೂ ಕಾರಣದಿಂದ ಅವು ಬೇರೆಯಲ್ಲ. ಈಶೋಪನಿಷತ್ತಿನಲ್ಲಿ ಎಲ್ಲವೂ ಪರಬ್ರಹ್ಮನಿಗೆ ಅಥವಾ ಕೃಷ್ಣನಿಗೆ ಸಂಬಂಧಿಸಿದ್ದು, ಎಲ್ಲವೂ ಅವನಿಗೆ ಸೇರಿದ್ದು ಎಂದು ಹೇಳಿದೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ಎಲ್ಲಕ್ಕೂ ಅವನೇ ಒಡೆಯ. ಆದ್ದರಿಂದ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ನಿಯೋಜಿಸಬೇಕು ಎಂದು ಚೆನ್ನಾಗಿ ತಿಳಿದವನ ಕಾರ್ಯಗಳ ಫಲಗಳು ಪುಣ್ಯಕರವಾಗಲಿ ಪಾಪಕರವಾಗಲಿ ಅವುಗಳೊಡನೆ ಅವನಿಗೆ ಸಂಬಂಧವೇ ಇಲ್ಲ. ಜಡದೇಹವು ಒಂದು ಬಗೆಯ ಕೆಲಸವನ್ನು ನಿರ್ವಹಿಸಲು ಭಗವಂತನು ಕೊಟ್ಟ ವರವಾಗಿದೆ. ಅದನ್ನು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬಹುದು. ಆಗ ಹೇಗೆ ತಾವರೆ ಎಲೆಯು ನೀರಿನಲ್ಲಿಯೇ ಇದ್ದರೂ ಒದ್ದೆಯಾಗುವುದಿಲ್ಲವೋ ಹಾಗೆ ದೇಹವು ಪಾಪ ಫಲಗಳಿಂದ ಕಲುಷಿತವಾಗುವುದಿಲ್ಲ. ಭಗವಂತನು ಗೀತೆಯಲ್ಲಿ 3.30 ಮಹಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ನನಗೆ ಅಂದ್ರೆ ಕೃಷ್ಣನಿಗೆ ಒಪ್ಪಿಸು ಎಂದು ಹೇಳುತ್ತಾನೆ. ಇದರಿಂದ ನಿರ್ಣಯಿಸಬಹುದಾದುದೇನೆಂದರೆ ಕೃಷ್ಣ ಪ್ರಜ್ಞೆ ಇಲ್ಲದಿರುವ ಮನುಷ್ಯನು ಐಹಿಕ ಶರೀರ ಮತ್ತು ಇಂದ್ರಿಯಗಳ ಕಲ್ಪನೆಗೆ ಅನುಗುಣವಾಗಿ ಕರ್ಮ ಮಾಡುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನ ದೇಹವು ಕೃಷ್ಣನ ಸ್ವತ್ತು ಮತ್ತು ಅದು ಕೃಷ್ಣನ ಸೇವೆಯಲ್ಲಿ ನಿರತವಾಗಿರಬೇಕು ಎನ್ನುವ ತಿಳುವಳಿಕೆಯಿಂದ ಕರ್ಮ ಮಾಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇದು ಕರ್ತವ್ಯಗಳನ್ನು ನಿರ್ಲಿಪ್ತವಾಗಿ ಮಾಡುವ ಒಂದು ಪ್ರಕ್ರಿಯೆಯನ್ನು ಭಗವಂತ ಮುಂದುವರ್ಸ್ಕೊಂಡು ಅದರ ಬಗ್ಗೆ ಒಂದು ವಿಷಯದ ಬಗ್ಗೆ ಭಗವಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಯಾರು ಎಲ್ಲ ಕರ್ಮಗಳ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸ್ತಾನೆ, ಭಗವಂತನಿಗೆ ಅರ್ಪಿಸ್ತಾನೆ, ಸೊ ಅವನಿಗೆ ತಾವರೆ ಎಲೆ ನೀರು ಬೀಳುತ್ತೆ ಅದ್ರ ಮೇಲೆ, ಅದಕ್ಕೆ ಅದು ಒದ್ದೇನೆ ಆಗೋದಿಲ್ಲ. ಅದ್ರ ಮೇಲೆ ಗುಳ್ಳೆ ತರ ಇರುತ್ತೆ, ಬಿದೋಗ್ಬಿಡುತ್ತೆ. ಅದು ಒಂಥರ ಲೇಪ ತರ ಇದ್ಬಿಡುತ್ತೆ. ಸೊ ಹಾಗೇ ರೀತಿ ಪಾಪದ ಲೇಪ ಯಾವುದೂ ಇರುವುದಿಲ್ಲ ಅವನಿಗೆ. ಸೊ ಇಲ್ಲಿ ಭಗವಂತ ಭೌತಿಕ ಜಗತ್ತಿನಲ್ಲಿ ಇರುವುದೆಲ್ಲ ಬ್ರಹ್ಮನ ಅಭಿವ್ಯಕ್ತಿ. ಈಶೋಪನಿಷತ್ನಲ್ಲಿ ಏನಾಗಿದೆ ಅಂದ್ರೆ, ಈಶೋಪನಿಷತ್ತಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಈಶಾವಾಸಂ ಇದಂ ಸರ್ವಂ.
ಅಂದ್ರೆ ಇಲ್ಲಿರುವ ಎಲ್ಲವೂ ಕೂಡ ಸರ್ವಂ ಇದಂ ಸರ್ವಂ, ಏನೇನಿದೆ ಎಲ್ಲವೂ ಕೂಡ ಎಲ್ಲವೂ ಈಶಾವಾಸಂ, ಭಗವಂತನಿಗೆ ಸೇರಿದ್ದು, ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಅಂತ ಹೇಳಿದೆ. ಸೊ ಅದರಿಂದ ಎಲ್ಲವೂ ಪರಬ್ರಹ್ಮನಿಗೆ ಅಥವಾ ಕೃಷ್ಣನಿಗೆ ಸೇರಿದ್ದು. ಸೊ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ಎಲ್ಲವೂ ಭಗವಂತನಿಗೆ ಸೇರಿದ್ದು, ಅಲ್ಲೇ ಎಲ್ಲಕ್ಕೂ ಅವನೇ ಒಡೆಯ. ಆದ್ರಿಂದ ಅದ್ರಲ್ಲಿ ನಾವು ಏನ್ ಕೆಲಸ ಮಾಡಿದ್ರು ಅದರ ಫಲಗಳು ಕೂಡ ಅವನಿಗೆ ಸೇರಬೇಕು. ಈಗ ನಾವು ಉದಾಹರಣೆಗೆ ಯಾವ್ದೋ ನದಿ ತೀರಕ್ಕೆ ಹೋಗ್ತೀವಿ, ಆ ನದಿ ನೀರನ್ನು ಎತ್ಕೊಂಡು ನದಿಗೆ ಅರ್ಘ್ಯ ಕೊಡ್ತೀವಿ. ಸೊ ಅದೇ ನೀರನ್ನು ತಗೊಂಡು ಅದೇ ಅರ್ಘ್ಯ ತಗೊಂಡು ನಾವು ಹೇಳ್ತೀವಿ ನಾನು ನದಿಗೆ ಅರ್ಘ್ಯ ಕೊಟ್ಟೆ ಅಂತ ಹೇಳಿ. ಸೊ ಈ ರೀತಿಯ ಒಂದು ವಿಚಿತ್ರವಾಗಿ ನಾವು ಬಿಹೇವ್ ಮಾಡ್ತೇವೆ. ಸೊ ಎಲ್ಲವೂ ಕೃಷ್ಣನಿಗೆ ಸೇರಿದ್ದಂದ್ರೆ ನಮ್ಮ ಹತ್ರ ಇರುವ ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು. ಎಲ್ಲಿವರೆಗೂ ಎಲ್ಲರೂ ಕೃಷ್ಣನಿಗೆ ಸೇರಿದ್ದಂದ್ರೆ ನಮ್ಮಲ್ಲಿರುವ ದೇಹ ಕೂಡ, ಈ ದೇಹ ಆತ್ಮ ಇಲ್ಲದಿದ್ರೆ ಅದು ಕೇವಲ ಜಡ ದೇಹ, ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ನಮ್ಮ ದೇಹಕ್ಕೆ. ಸೊ ಯಾವಾಗ ಆತ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತೆ ಆವಾಗ ಮಾತ್ರ ನಮ್ಮ ದೇಹಕ್ಕೆ ವ್ಯಾಲ್ಯೂ. ಇಲ್ಲ ಅಂದ್ರೆ ಆತ್ಮ ಬಿಟ್ಟ ಒಂದು 4-5 ಗಂಟೆಗಳಲ್ಲಿ ಜನ ತಗೊಂಡೋಗಿ ಆ ದೇಹವನ್ನು ಹೂಳ್ತಾರೆ, ಇಲ್ಲ ಸುಟ್ಟಾಕ್ತಾರೆ, ಅದಕ್ಕೆ ಯಾವ ವ್ಯಾಲ್ಯೂನೂ ಇಲ್ಲ. ಅದು ಕೊಳತು ವಾಸನೆ ಬರ್ಲಿಕ್ಕೆ ಶುರುವಾಗತ್ತೆ. ಸೊ ಎಲ್ಲಿವರೆಗೂ ಆತ್ಮ ಅದರಲ್ಲಿ ಇರುತ್ತೆ ಆ ದೇಹ ಒಂದು ಅದಕ್ಕೆ ಕೆಲಸ ಮಾಡುತ್ತೆ, ಅದು ಅಲ್ಲಿವರೆಗೂ ಮಾತ್ರ ಅದಕ್ಕೆ ವ್ಯಾಲ್ಯೂ. ಸೊ ಅದೇ ರೀತಿ ಈ ಯಾರು ಭಕ್ತನಾಗಿರ್ತಾನೆ ಅವನಿಗೆ ಎಲ್ಲಾ ಜಡ ವಸ್ತುಗಳನ್ನು ಅವನ ಜಡ ದೇಹವನ್ನು ಸೇರಿಸಿ ಅವನಿಗೆ ಎಲ್ಲೆಲ್ಲಿ ಏನೇನು ಜಡ ವಸ್ತುಗಳು ಕಾಣಿಸುತ್ತೆ ಎಲ್ಲವನ್ನು ಕೂಡ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬಹುದು ಎನ್ನುವುದರ ಬಗ್ಗೆ ಅವನು ಚಿಂತೆ ಮಾಡ್ತಾ ಇರ್ತಾನೆ. ಸೊ ಅವನು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ. ಸೊ ಎಲ್ಲವನ್ನು ಅವನು ಎಲ್ಲ ಒಂದು ಶಾರೀರಿಕ ವಸ್ತುಗಳು, ಜಡ ವಸ್ತುಗಳು ಎಲ್ಲವನ್ನು ಅವನು ಕೃಷ್ಣನಿಗೆ ವರ್ಪಿಸ್ತಾನೆ. ಅವನು ತನ್ನ ಕರ್ಮಗಳನ್ನು ಕೂಡ ಕೃಷ್ಣನಿಗೆ ವರ್ಪಿಸ್ತಾನೆ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಸೊ ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನ ದೇಹ ಕೃಷ್ಣನ ಸ್ವತ್ತು ಮತ್ತು ಅದು ಕೃಷ್ಣನ ಸೇವೆಯಲ್ಲಿಯೇ ನಿರತರಾಗಿರಬೇಕು ಎನ್ನುವ ವಿಷಯಗಳನ್ನು ಅವನು ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಅವನು ಅದೇ ಪ್ರಕಾರ ಕರ್ಮ ಮಾಡ್ತಾ ಇರ್ತಾನೆ. ಅದರಿಂದ ಅವನಿಗೆ ತಾವರೆ ಎಲೆ ಮೇಲೆ ಹೇಗೆ ನೀರು ನಿಲ್ಲೋದಿಲ್ವೋ ಅದೇ ರೀತಿ ಅವನ ಪಾಪಗಳು ಅವನಿಗೆ ಯಾವುದೂ ಕೂಡ ಅಂಟುವುದಿಲ್ಲ. ಸೊ ಇಲ್ಲಿಗೆ ನಾವು 10 ಶ್ಲೋಕಗಳನ್ನು ಇಲ್ಲಿಗೆ ನಿಲ್ಲಿಸೋಣ. ಸೋಮವಾರ 11ನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ.